ಹಾಯ್ ನಮಸ್ತೆ ವೀಕ್ಷಕರೇ, ಸೌರಶಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಹಾಗೆ ಇವತ್ತಿನ ಆಧುನಿಕ ಜಗತ್ತು ನಡೀತಾ ಇರುವಂಥದ್ದು ವಿದ್ಯುತ್ತಿನ ಆಧಾರದಲ್ಲಿ. ವಿದ್ಯುತ್ ಒಂದು ದಿನ ಕೈ ಕೊಟ್ಟರೆ ನಮಗನಿಸ್ತದೆ ಇಡೀ ಒಂದು ನಮ್ಮ ಜೀವನವೇ ನಿಂತು ಹೋಯಿತು ಅನ್ನುವಂಥ ಒಂದು ಸೃಷ್ಟಿ ನಿರ್ಮಾಣವಾಗುವಂಥದ್ದು. ಎಲ್ಲ ಪರಿಕರಗಳಿರ್ಬೋದು, ಎಲ್ಲ ರೀತಿಯ ಉಪಕರಣಗಳಿರ್ಬೋದು ಇವತ್ತು ವಿದ್ಯುತ್ತನ್ನು ಆಧರಿಸಿರುವಂಥದ್ದು. ಹಾಗಾಗಿ ಆಧುನಿಕ ವಿಜ್ಞಾನಕ್ಕೆ ವೇಗವನ್ನು ದೊರಕಿಸಿಕೊಟ್ಟಂಥ ವಿದ್ಯುತ್ತಿನ ಮೂಲಗಳು ಯಾವುದು ಕೇಳಿದರೆ ಇವತ್ತು ಬಹುತೇಕವಾಗಿ ನಾವು ಅವಲಂಬಿಸಿಕೊಂಡಿರುವಂಥದ್ದು ಒಂದಷ್ಟು ಜಲ ವಿದ್ಯುತ್ ಘಟಕಗಳು ಮತ್ತು ಉಷ್ಣ ವಿದ್ಯುತ್ ಸ್ಥಾವರಗಳು ಮತ್ತು ಒಂದಷ್ಟು ವಿಂಡ್ ಎನರ್ಜಿಯನ್ನು ನಾವು ಅವಲಂಬಿಸಿಕೊಂಡಿದ್ದೇವೆ. ಆದರೆ ಸೌರಶಕ್ತಿಯನ್ನು ಎಲ್ಲೋ ಒಂದು ಕಡೆಯಲ್ಲಿ ಈ ಭಾಗದಲ್ಲಿ ಜಾರಿಗೊಳಿಸೋದ್ರಲ್ಲಿ ನಮ್ಮ ಸರ್ಕಾರ ಅಥವಾ ನಮ್ಮ ಒಂದಷ್ಟು ವ್ಯವಸ್ಥೆಗಳು ಕೈಸೋತಿವೆ ಅನ್ನೋದು ಕೂಡ ಸತ್ಯ. ಹಾಗಾಗಿ ಈ ಒಂದು ಸಮಸ್ಯೆಯ ಬಗ್ಗೆ ಮತ್ತು ಬಹಳ ಪ್ರಮುಖವಾಗಿ ಸೌರಶಕ್ತಿಯ ಒಂದು ಅನಿವಾರ್ಯತೆ ಮತ್ತು ಮುಂದಿನ ದಿನಗಳಲ್ಲಿ ಇದರ ಅವಶ್ಯಕತೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕು. ನಮ್ಮೊಂದಿಗೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ನಮ್ಮೊಂದಿಗೆ ವಿಜಯ್ ಕುಮಾರ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸರ್ ನಮಸ್ತೆ. ಅದೇ ರೀತಿಯಾಗಿ ನಮ್ಮೊಂದಿಗೆ ಆರ್ಬ್ ಸಂಸ್ಥೆಯಿಂದ ಬಾಲಕೃಷ್ಣ ಆಚಾರ್ಯ ಅವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸರ್ ನಮಸ್ತೆ. ಬಾಲಕೃಷ್ಣ ಆಚಾರ್ಯ ಅವರಲ್ಲಿ ಕೇಳಬೇಕು, ಆರ್ಬ್ ಸಂಸ್ಥೆ ಹಲವಾರು ವರ್ಷಗಳಿಂದ ಒಂದು ಸೌರಶಕ್ತಿಯ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ನಿಮಗೆ ಯಾಕೆ ಅನಿಸ್ತಾ ಇದೆ ಸೌರಶಕ್ತಿ ಇವತ್ತು ಅನಿವಾರ್ಯ ಮತ್ತು ಜನರ ಅವಶ್ಯಕತೆ ಅಂತ ನಿಮ್ಗೆ ಯಾಕೆ ಅನಿಸ್ತಾ ಇದೆ? ಯಾಕೆಂತ ಹೇಳಿದರೆ, ಈಗ ನೀವು ಹೇಳಿದ ಹಾಗೆ ಈ ಆಧುನಿಕ ಜಗತ್ತಿನ ಒಂದು ಇದರಲ್ಲಿ ಎಲ್ಲ ರೀತಿಯ ಇದಕ್ಕೂ ವಿದ್ಯುತ್ ಬೇಕೇ ಬೇಕು. ಸೊ ಜಲವಿದ್ಯುತ್ ಇರ್ಬೋದು ಅಥವಾ ಉಷ್ಣ ವಿದ್ಯುತ್ ಸ್ಥಾವರ ಇರ್ಬೋದು, ನ್ಯೂಕ್ಲಿಯರ್ ಎನರ್ಜಿ ಇರ್ಬೋದು, ವಿಂಡ್ ಇರ್ಬೋದು, ಎಲ್ಲದಕ್ಕೂ ಒಂದೊಂದು ಲಿಮಿಟೇಷನ್ಸ್ ಇದೆ. ಎಕ್ಸೆಪ್ಟ್ ಈ ಒಂದು ದಿನ ಮುಗಿಬೇಕು. ಸೊ ಇದು ನವೀಕರಿಸಬಹುದಾದ ಇಂಧನ ಅಂತ ಅಂದ್ರೆ ಸೂರ್ಯನ ಬೆಳಕು ನಮಗೆ ಶಾಶ್ವತವಾಗಿ ನಿರಂತರವಾಗಿ ಸಿಗುವಂಥದ್ದು. ಅದರ ಮೇಲೆ ಯಾರ ಕಂಟ್ರೋಲು ಇಲ್ಲ ಅಥವಾ ಯಾವುದೇ ನಿರ್ಬಂಧ ಇಲ್ಲ. ಸೊ ನಮಗೆ ಬೇಕಾದಷ್ಟು ವಿದ್ಯುತ್ತು ಅದರಿಂದ ನಾವು ತಯಾರು ಮಾಡಬಹುದು. ಆ ದಿಸೆಯಲ್ಲಿ ಮತ್ತು ಈ ನವೀಕರಿಸಬಹುದಾದ ಇಂಧನ ಆದ್ರಿಂದ ನಾವು ಇದನ್ನ ನಿರಂತರವಾಗಿ ಉಪಯೋಗ ಮಾಡ್ಕೊಳ್ಬೋದು ಅಂತ. ಸೊ ನಮಗೆ ಪರ್ಯಾಯವಾಗಿ ಅಂದ್ರೆ ಬೇರೆ ಎಲ್ಲ ಇದಕ್ಕಿಂತ ಪರ್ಯಾಯ ಇಂಧನವಾಗಿ ನಾವು ಸೌರಶಕ್ತಿಯನ್ನು ಬಳಸಿಕೊಳ್ಳುವುದು ಉತ್ತಮ ಅಂತ ತಾವು ಹೇಳ್ತಾ ಇದ್ದೀರಿ. ಎಸ್ ವಿಜಯ್ ಕುಮಾರ್ ಅವರೇ, ತಾವು ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ನೀವು ಉಡುಪಿಯಲ್ಲಿ ಒಂದು ಕ್ರಾಂತಿಕಾರಿ ಒಂದು ನಿಲುವನ್ನು ಕೈಗೊಂಡಿರುವಂಥದ್ದು ಏನಂದ್ರೆ ಮನೆಯ ಚಾವಣಿಯಲ್ಲಿ ಸೌರಶಕ್ತಿಯನ್ನು ಉತ್ಪಾದಿಸುವಂಥ ಒಂದು ಘಟಕವನ್ನು ಪ್ರಾರಂಭಿಸಿ ಮೆಸ್ಕಾಮಿಗೆ ವಿದ್ಯುತ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಎಸ್, ನಿಮ್ಗೆ ಏನು ಅನಿಸ್ತಾ ಇದೆ ಈ ಕ್ರಮವನ್ನು ಕೈಗೊಳ್ಳಬೇಕಿದ್ರೆ ನಿಮಗೆ ಒಂದು ಸ್ಫೂರ್ತಿ ಅನ್ನುವಂಥದ್ದು ಬೇಕು. ಸೌರಶಕ್ತಿಯನ್ನು ಉತ್ಪಾದನೆ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಸ್ಫೂರ್ತಿ ಯಾರು? ನಮ್ಮ ವೇದಗಳಲ್ಲಿ ಸೂರ್ಯನೇ ದೇವತೆ, ಸೂರ್ಯ ದೇವತೆ ಅನ್ನೋ ಒಂದು ವಿಚಾರ ಅತ್ಯಂತ ಸ್ಪಷ್ಟವಾಗಿ ನಮೂದಿಸಲ್ಪಟ್ಟಿದೆ. ಶಕ್ತಿಯ ಮೂಲ ಅವನೇ. ಶಕ್ತಿಯ ಮೂಲ ಮಾತ್ರ ಅಲ್ಲ, ನಮ್ಮ ಆರೋಗ್ಯದ ಮೂಲ ಸಹ ಅವನೇ. ಯಾಕೆಂದರೆ ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರಕ್ಕೆ ಒಂದು ಅತ್ಯಂತ ವಿಶಿಷ್ಟ ಸ್ಥಾನಮಾನವಿದೆ. ಯಾರು ದೆಹಲಿಯ ಏರ್ಪೋರ್ಟ್ಗೆ ಹೋದರೆ ಅಲ್ಲಿ ಸೂರ್ಯ ನಮಸ್ಕಾರದ 13 ಭಂಗಿಗಳನ್ನು ಅತ್ಯಂತ ಆಕರ್ಷಕವಾಗಿ ನಿಲ್ಲಿಸಿದ್ದಾರೆ. ಹಾಗಾಗಿ ಸೂರ್ಯ ಅಧಿದೇವತೆ, ನಮ್ಮ ಶಕ್ತಿಯದ್ದು, ನಮ್ಮ ಆರೋಗ್ಯದ್ದು, ನಮಗೆ ಬೇಕಾದ ಶಕ್ತಿಯ ಅಧಿದೇವತೆ ಖಂಡಿತ ಹೌದು. ಈಗ ಇನ್ನು ಮುಂದಿನ ವಿಷಯ, ಸೂರ್ಯನಿಂದ ನಾವು ಶಕ್ತಿ ನಮ್ಮ ದೇಹಕ್ಕೆ ಮಾತ್ರ ಅಲ್ಲ, ನಮ್ಮ ಮನೆಗಳಿಗೂ ಹೇಗೆ ತಗೊಳ್ಬೋದು ಅದನ್ನು ಈ ಆರ್ಬ್ ಸಂಸ್ಥೆಗಳು ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಸೋಲಾರ್ ಶಕ್ತಿಯ ಬಗ್ಗೆ ನಮ್ಮ ಮನೆಯಲ್ಲಿ ಬಹಳ ಹಿಂದೆ ಮಾಡಿದ್ದೆ ನಾನು. ಆದರೆ ವ್ಯವಸ್ಥೆ ಅಂತ ಹೇಳಿ ಎಲ್ಲರ ಮನೆಯಲ್ಲಿ ಇರುವ ಹಾಗೆ ಸೋಲಾರ್ ಪ್ಯಾನೆಲ್ ಹಾಕೋದು, ಅದನ್ನು ಬ್ಯಾಟ್ರಿಯಲ್ಲಿ ಸ್ಟೋರೇಜ್ ಮಾಡುವಂಥದ್ದು, ಮತ್ತು ರಾತ್ರಿಯಲ್ಲಿ ಒಂದು ಲಿಮಿಟೆಡ್ ಲೈಟ್ಸ್ ಮಾತ್ರ, ಅದರಲ್ಲಿ ಫ್ಯಾನ್ ಆಗ್ತಿರಲಿಲ್ಲ, ಪಂಪ್ ಆಗುದಿಲ್ಲ, ಟಿವಿ ಆಗುದಿಲ್ಲ, ಇನ್ಯಾವುದೇ ಉಪಕರಣಗಳು ಆಗ್ತಿರಲಿಲ್ಲ, ಲೈಟ್ ಮಾತ್ರ, ಬೆಳಕು ಮಾತ್ರ ವ್ಯವಸ್ಥೆ. ಸೊ ಆರ್ಬ್ ಶಕ್ತಿಯವರು ನನ್ನ ಸಂಪರ್ಕ ಮಾಡಿದಾಗ ಅವರು ಇದೊಂದು ಕಲ್ಪನೆಯನ್ನು ಮುಂದಿಟ್ಟರು. ಹೀಗೆ ನನ್ನಲ್ಲೂ ಅನೇಕ ಪ್ರಶ್ನೆಗಳಿತ್ತು, ಇದು ಹೇಗೆ ಬದಲಾವಣೆ ಆಗ್ತದೆ, ಇಷ್ಟೊಂದು ನಮ್ಮ ಮನೆಗೆ ನಾವೊಂದು ಸುಮಾರು ಒಂದು 5 ಕಿಲೋವ್ಯಾಟ್ 6 ಕಿಲೋವ್ಯಾಟ್ ಇದ್ದು ನಾವು ಮೆಸ್ಕಾಮ್ನಿಂದ ಪವರ್ ತಗೊಳ್ತಾ ಇದ್ದೇವೆ. ಅಷ್ಟಕ್ಕೆ ಅಪ್ಲೈ ಮಾಡಿದ್ದೇವೆ. ಅಷ್ಟೊಂದು ಪವರನ್ನು ಈ ಸೂರ್ಯಶಕ್ತಿಯಿಂದ ಹೇಗೆ ಪುನಃ ಮಾಡ್ಬೋದು ಅನ್ನೋ ಒಂದು ಕಲ್ಪನೆ ಇತ್ತು. ಆಗ ಅವರು ಅದಕ್ಕೆ ಒಂದು ಬಹಳ ಸುಂದರವಾದ ಒಂದು ಪರ್ಯಾಯ ವ್ಯವಸ್ಥೆಯನ್ನು ತೋರಿಸಿದರು. ನನಗೆ ಸಹ ಅದು ಸರಿ ಅನಿಸಿತು. ಮತ್ತು ಈ ಅನೇಕ ಒಳ್ಳೆಯ ವಿಷಯಗಳಿಗೆ ನಾವೇ ಕೆಲವೆಲ್ಲ ಮಾಡಿ ತೋರಿಸ್ಬೇಕಾಗ್ತದೆ. ಹಾಗಾಗಿ ನಾನು ಅದನ್ನು ಅಳವಡಿಸಲಿಕ್ಕೆ ಖಂಡಿತವಾಗಿ ಸರ್, ಇದು ಈ ಒಂದು ಪ್ರಾಸೆಸ್ ಮೊದಲನೇದಾಗಿ ತಾವು ಏನು ಮಾಡಿದ್ರಿ ಅಂದರೆ ಇವರನ್ನು ಸಂಪರ್ಕಿಸಿದ್ರಿ, ಆನಂತರ ಮೆಸ್ಕಾಮ್ನವರೊಂದಿಗೆ ತಮ್ಮ ಒಂದು ಒಪ್ಪಂದ ಅನ್ನುವಂಥದ್ದು ಬೇಕು. ಏನಂದರೆ ನಾವು ವಿದ್ಯುತ್ತನ್ನು ಅವರಿಗೆ ಕೊಡಬೇಕಿದ್ರೆ ಯಾವ ರೀತಿ ಒಪ್ಪಂದ ಆಗುತ್ತೆ ಅಲ್ಲಿ? ಮೆಸ್ಕಾಮ್ ಮತ್ತು ಗ್ರಾಹಕರ ನಡುವೆ
25 ವರ್ಷಗಳ ಒಂದು ಅಗ್ರಿಮೆಂಟ್ ಆಗ್ತದೆ. ಅದರಲ್ಲಿ 1 ಯೂನಿಟ್ಗೆ ಇಷ್ಟು ₹9.56 ಪ್ರಕಾರ ನಾವು ಖರೀದಿಸ್ತೇವೆ ಅಂತ ಅವರು ಬರೆದು ಕೊಡ್ತಾರೆ. ಓಕೆ. ಸೊ ಅದರ ಮೇಲೆ ಈ ನಮ್ಮ ಇಡೀ ವ್ಯವಸ್ಥೆ ನಿಂತಿದೆ ಅಂತ ಖಂಡಿತವಾಗಿ ನಾನು ಹೇಳ್ಬೋದು. ಎಷ್ಟು ವಿದ್ಯುತ್ತನ್ನು ತಾವು ಉತ್ಪಾದಿಸ್ತಾ ಇದ್ದೀರಿ ತಮ್ಮ ಮನೆಯಲ್ಲಿ? ಈಗ ನಮ್ಮ ಮನೆಯಲ್ಲಿ 10 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ಘಟಕಗಳನ್ನು ಹಾಕಿದ್ದೇನೆ. ಅದರಲ್ಲಿ ಪ್ರತಿನಿತ್ಯ ಈಗ ಮಳೆಗಾಲದ ಸಮಯದಲ್ಲಿ ಸುಮಾರು ಒಂದು 25ರಿಂದ 30 ಯೂನಿಟ್ಸ್ನಷ್ಟು ವಿದ್ಯುತ್ ಉತ್ಪಾದನೆ ಆಗ್ತದೆ. ಯಾಕೆಂದರೆ ಬೆಳಕಿನ ಅಂಶ ಸ್ವಲ್ಪ ಕಮ್ಮಿ, ಮೋಡದ ಅಂಶ ಜಾಸ್ತಿ. ಹೌದು. ಅದೇ ಉತ್ತರಾಯಣದ ನಂತರ, ಜನವರಿಯ ನಂತರ ಸೂರ್ಯೋದಯ ಬಹಳ ಬೇಗ ಆಗ್ತದೆ, ಸೂರ್ಯಾಸ್ತ ಕೊನೆ ಸ್ವಲ್ಪ ಹೆಚ್ಚು ಲೇಟ್ ಆಗ್ತದೆ. ಸೊ ಬೆಳಕಿನ ಅಂಶ ಸ್ವಲ್ಪ ಜಾಸ್ತಿ ಇರ್ತದೆ, ಬೆಳಕಿನ ಪ್ರಖರತೆಯು ಜಾಸ್ತಿ ಇರ್ತದೆ. ಆಗ ವಿದ್ಯುತ್ ಸಾಧಾರಣ ಅಂದಾಜು 55ರಿಂದ 60 ಯೂನಿಟ್ ಪರ್ ಡೇ ಮ್ಯಾನುಫ್ಯಾಕ್ಚರ್ ಆಗ್ಬೋದು ಅಂತ ನನ್ನ ಊಹೆ. ಹಾಗೆ ಕಂಪನಿಯವರು ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಆನ್ ಆ್ಯಂಡ್ ಎವರೇಜ್ ಇಡೀ ವರ್ಷ ಪೂರ್ತಿ ಕಮ್ಮಿ ಮತ್ತು ಜಾಸ್ತಿ ಎವರೇಜ್ ತೆಗೆದರೆ ನಿತ್ಯ ಒಂದು 40ರಿಂದ 42 ಯೂನಿಟ್ ತಯಾರಾಗ್ಬೋದು ಅಂತ ನನ್ನ. ಎಸ್ ಸರ್, ಎಸ್ ಓಕೆ. ಈ ರೀತಿ ಒಂದು ಏನು ಅಲ್ಲಿ ಒಂದು ಹಾಕಿರತಕ್ಕಂಥ ವಿಜಯ್ ಕುಮಾರ್ ಅವರು ತಮ್ಮ ಮನೆಯಲ್ಲಿ ಹಾಕಿರುವಂಥ ಯೂನಿಟ್ ಏನಿದೆ, ಈ ರೀತಿಯ ಯೂನಿಟ್ಗಳನ್ನು ಬೇರೆ ಎಲ್ಲಾದರೂ ಇನ್ಸ್ಟಾಲ್ ಮಾಡಿದ್ದೀರಾ ನೀವು? ಇಂಥ ಯೂನಿಟ್ಗಳು ಸಾಧಾರಣ ಒಂದು 2ರಿಂದ 3 ವರ್ಷದ ಹಿಂದಿಂದ ನಾವು ಅಳವಡಿಕೆ ಮಾಡ್ತಾ ಇದ್ದೇವೆ. ಎಸ್, ಅದರ ಒಂದಷ್ಟು ವಿಜುವಲ್ಸ್ಗಳು ಬರ್ತಾ ಇವೆ, ನಾವು ನೋಡೋಣ. ಎಸ್, ಮುಂದುವರಿಸಿ. ಆದರೆ ಅದರಲ್ಲಿ ಏನಂತ ಹೇಳಿದರೆ, ಈ ಒಂದು ನೆಟ್ ಮೀಟರಿಂಗ್ ಅಂತ ಹೇಳಿದರೆ ಮೆಸ್ಕಾಮಿಗೆ ವಿದ್ಯುತ್ತನ್ನು ಮಾರುವಂಥ ವ್ಯವಸ್ಥೆ ಇರಲಿಲ್ಲ. ಇದು ಸಾಧಾರಣ 1 ವರ್ಷದಿಂದ ಬಂದಂಥ ಒಂದು ಸ್ಕೀಮ್. ಅದರ ಮೊದಲು ಸುಮಾರು ಕೆಲವು ಕೈಗಾರಿಕೆಗಳಿಗೆ ಅಥವಾ ಹಾಸ್ಪಿಟಲಿಗೆಲ್ಲ ನಾವು ಅಳವಡಿಕೆ ಮಾಡಿದ್ದೇವೆ. ಅದೇನಂತ ಹೇಳಿದರೆ ಅವರ ಉಪಯೋಗಕ್ಕೆ ಮಾತ್ರ, ಹೆಚ್ಚುವರಿಯಾಗಿ ಕೊಡ್ಲಿಕ್ಕಲ್ಲ. ಅವರಿಗೆ ಎಷ್ಟು ಬೇಕೋ ಅಷ್ಟನ್ನು ಅವರೇ ತಯಾರು ಮಾಡಿ ಹಗಲಿನ ಹೊತ್ತಿನಲ್ಲಿ ಮಾತ್ರ ಯೂಸ್ ಮಾಡುವಂಥ ಒಂದು ವ್ಯವಸ್ಥೆ. ಎಸ್ ಸರ್, ಸರಾಸರಿಯಾಗಿ ನಮ್ಮ ಮನೆಯಲ್ಲಿ ವಾಷಿಂಗ್ ಮೆಷಿನು, ಫ್ರಿಜ್ಜು, ಟಿವಿ ಅಥವಾ ಎಲ್ಲ ರೀತಿಯ ವಿದ್ಯುತ್ ಉಪಕರಣಗಳು ಇದ್ದರೂ ಕೂಡ, ಅಥವಾ AC ಇಂಥ ಒಂದು ದುಬಾರಿ ಉಪಕರಣಗಳಿದ್ರೂ ಕೂಡ, ಒಬ್ಬ ಮನುಷ್ಯ ಒಂದು ಮನೆಯಲ್ಲಿ ಎಷ್ಟು ವಿದ್ಯುತ್ತನ್ನು ಬಳಕೆ ಮಾಡ್ತಾರೆ? ನಾವೀಗ ಒಂದು ಮಾಡಿದಂಥ ಸರ್ವೆ ಪ್ರಕಾರ ಸಾಧಾರಣ ದಿವಸಕ್ಕೆ ಒಂದು ಮನೆ. ಒಬ್ಬರು ವೀಕ್ಷಕರು ನಮಗೆ ಕರೆಯನ್ನು ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ನಮಸ್ತೆ, ನಾನು ಶಶಿಧರ್ ಅಂತ. ಎಸ್ ಶಶಿಧರ್ ಅವರೇ, ಸೌರಶಕ್ತಿಯ ಉತ್ಪಾದನೆಯ ಬಗ್ಗೆ ತಮಗೇನಾದರೂ ಪ್ರಶ್ನೆಗಳಿದೆಯಾ? ಹೌದು, ಹೌದು. ಅಂದ್ರೆ ನಮ್ಗಿಲ್ಲಿ ಬೈಂದೂರು ಹತ್ರ ರಾಯಕನಕಟ್ಟೆ ಅಂತ. ಓಕೆ. ಮೊನ್ನೆ ಪೇಪರ್ ಅಲ್ಲಿ ನೋಡಿದ್ದೇನೆ ನಾನು ವಿಜಯ್ ಕುಮಾರ್ ಇವ್ರದ್ದು. ಸುಮಾರು ಇಲ್ಲಿ ಮಾಡುದಾದ್ರೆ ಯಾರಿಗೆ ಕಾಂಟ್ಯಾಕ್ಟ್ ಆಗ್ಬೇಕು ಹೇಗೆ ಅಂತ ವಿಜಯ್ ಹತ್ರ ಮಾತಾಡ್. ಬೈಂದೂರಲ್ಲಿ ಮಾಡಬೇಕಿದ್ರೆ ಯಾರಲ್ಲಿ ಕಾಂಟ್ಯಾಕ್ಟ್ ಆಗಬೇಕು ಅಂತ ತಾವು ಕೇಳ್ತಾ ಇದ್ದೀರಿ? ಎಸ್, ಓಕೆ. ಅದಕ್ಕೆ ಉತ್ತರಿಸ್ತಾರೆ ಅವರು ಬೈಂದೂರು ಭಾಗದಿಂದ ಕರೆಯನ್ನು ಮಾಡ್ತಾ ಇದ್ರೆ ಯಾರನ್ನು ಸಂಪರ್ಕಿಸಬಹುದು? ಈಗ ನಾವು ಮಾಡಿಕೊಟ್ಟ ಹಾಗೆ ನಮ್ಮ ಆರ್ಬ್ ಸಂಸ್ಥೆಯ ಎಲ್ಲ ಬ್ರಾಂಚ್ಗಳು ಎಲ್ಲ ನಗರದಲ್ಲಿದೆ. ಸಾಧಾರಣ 180 ಬ್ರಾಂಚು ನಮ್ದು ಆಲ್ ಓವರ್ ಇಂಡಿಯಾದಲ್ಲಿದೆ. ಸೊ ನಮ್ಮಲ್ಲಿ ಕುಂದಾಪುರದಲ್ಲಿ ನಿಮಗೆ ಹತ್ತಿರ ಇರುವಂಥ ಭಾಗ ಅಂತ ಹೇಳಿದ್ರೆ ಕುಂದಾಪುರದಲ್ಲಿ ನಮ್ಮದೇ ಆದಂಥ ಬ್ರಾಂಚ್ ಇದೆ. ಅಲ್ಲಿ ನೀವು ಮಾತಾಡಿದರೆ ಈ ಬಗ್ಗೆ ನಾವು ಅಳವಡಿಕೆ ಮಾಡಿಕೊಡ್ಲಿಕ್ಕೆ ನೋಡ್ಬೋದು. ಮುಖ್ಯವಾಗಿ ಏನಂತ ಹೇಳಿದ್ರೆ ಅವರು ಹೇಗೆ ಮಾಡ್ಬೋದು ಅಂತ ಒಂದು ಪ್ರಶ್ನೆ ಕೇಳಿದ್ರು. ಅಂದ್ರೆ ಇದರಲ್ಲಿ ಮುಖ್ಯವಾಗಿ 2 ವಿಷಯ. ಒಂದು, ಅವರ ಮನೆಯ ಮೇಲೆ ಎಷ್ಟು ಜಾಗ ಸಿಗ್ತದೆ ಈ ಸೋಲಾರ್ ಪ್ಯಾನಲ್ಗಳನ್ನು ಹಾಕ್ಲಿಕ್ಕೆ, ಎಷ್ಟು ಜಾಗ ವಿಸ್ತೀರ್ಣ ಎಷ್ಟಿದೆ ಅಂತ ಒಂದು, ಬಿಸಿಲು ಬೀಳುವಂತ ಜಾಗ ಎಷ್ಟಿದೆ, ನೆರಳು ಬೀಳಬಾರ್ದು. ಎರಡನೇದಾಗಿ ಅವರು ಎಷ್ಟು ಅದಕ್ಕೆ ಖರ್ಚು ಮಾಡಲಿಕ್ಕೆ ತಯಾರಿದ್ದಾರೆ ಅಂತ. ಈ 2 ವಿಷಯಗಳ ಮೇಲೆ ನಾವು ಅವರಿಗೆ ಯಾವ ಸಿಸ್ಟಮ್ ಹಾಕ್ಬೋದು ಅಂತ ಒಂದು ಡಿಸೈಡ್ ಮಾಡ್ಬೋದು. ಎಸ್ ಸರ್, ನಾನು ಅದಕ್ಕೆ ಕೇಳ್ತಾ ಇದ್ದೆ. ಒಂದು ಮನೆಯವರು ಒಂದು ಸರಾಸರಿಯಾಗಿ ತಾವು ಯಾವುದೋ ಸರ್ವೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಈಗ ನಾವು ಮಾಡಿದಂಥ ಇದರಲ್ಲಿ ಸಾಧಾರಣ ಒಂದು ಮಧ್ಯಮ ವರ್ಗದವರ ಮನೆ ಅಂತ ನಾವು ತಗೊಂಡ್ರೆ ಸಾಧಾರಣ ದಿವಸಕ್ಕೆ ಅವರಲ್ಲಿ 10ರಿಂದ 20 ಯೂನಿಟ್ಗಳಂತ ಉಪಯೋಗ ಆಗ್ತದೆ. 10ರಿಂದ 20 ಯೂನಿಟ್. ಓಕೆ. ಅದೇ ಸ್ವಲ್ಪ ದೊಡ್ಡ ಸೈಜಿನ ಮನೆಗೆ ಹೋದರೆ, ಅಂದರೆ ಎಲ್ಲ ಈಗ ನೀವು ಹೇಳಿದಂಥ ದುಬಾರಿ ಉಪಕರಣಗಳೆಲ್ಲ ಇದ್ದ ಮನೆಗೆ ಹೋದರೆ ಸಾಧಾರಣ 20, 30 ಯೂನಿಟ್, 40 ಯೂನಿಟ್ವರೆಗೆ ಉಪಯೋಗ ಮಾಡುವಂಥವ್ರು ಇದ್ದಾರೆ. ಓಕೆ. ಅಂದರೆ ಸಾಧಾರಣ ಅವರಿಗೆ 3,000ದಿಂದ 6,000, 8,000 ಕರೆಂಟ್ ಬಿಲ್ ಬರ್ತದೆ. ಓಕೆ. ಹಾಗಾಗಿ ಈ ಮಧ್ಯಮ ವರ್ಗದವರು ನಾವು ಇದನ್ನು ತಗೊಂಡ್ರೆ 20 ಯೂನಿಟ್ ಅಂತ ಹೇಳಿದ್ರೆ ಸಾಧಾರಣ ಒಂದು 5 ಕಿಲೋವ್ಯಾಟ್ನ ಸಿಸ್ಟಮ್ ಹಾಕಿದ್ರೆ ನಿಮಗೆ ಸಾಧಾರಣ ಒಂದು ದಿವಸಕ್ಕೆ 20ರಿಂದ 25 ಯೂನಿಟ್ ಅದರಲ್ಲಿ ಜನರೇಟ್ ಆಗ್ತದೆ. ಆದ್ರೆ ಇದು ಎಲ್ಲ ಹಗಲಿನ ಹೊತ್ತಿನಲ್ಲಿ ಆಗುವಂತದ್ದು. ಆದ್ರೆ ನಮಗೆ ಅವಶ್ಯಕತೆ ಇರುವುದು ರಾತ್ರಿಯಲ್ಲಿ. ಹಾಗಾಗಿ ಇಷ್ಟರವರೆಗೆ ಈ ಸೋಲಾರ್ ಸ್ವಲ್ಪ
ಕಡಿಮೆ ಪ್ರಚಾರದಲ್ಲಿತ್ತು ಅಂತ ಹೇಳ್ಬೋದು. ಈಗ ಏನಾಗಿದೆ ಅಂತ ಹೇಳಿದರೆ ಆ ಒಂದು ಟೋಟಲ್ ಇಡೀ ದಿವಸದಲ್ಲಿ ಏನು ಬೇಕು ನಮಗೆ ಎನರ್ಜಿ ಅದನ್ನು ನಾವು ಹಗಲಲ್ಲಿ ಉತ್ಪಾದನೆ ಮಾಡಿ ಅದನ್ನು ಸಂಗ್ರಹಿಸಿ ಮಾಡೋದು ಬೇಡ. ಸ್ಟೋರ್ ಮಾಡಲಿಕ್ಕೆ ಹೋದ ಕೂಡಲೇ ಪುನಃ ಬ್ಯಾಟ್ರಿ ಎಲ್ಲ ಬರ್ತದೆ, ಆವಾಗ ಪುನಃ ಅದು 5 ವರ್ಷದ ನಂತರ ಅದನ್ನ ಪುನಃ ಚೇಂಜ್ ಮಾಡುವಂಥದ್ದು, ಅದರ ನಿರ್ವಹಣೆ ವೆಚ್ಚ ಜಾಸ್ತಿ ಆಗ್ತದೆ. ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದ್ರೆ ಈಗ ಮೆಸ್ಕಾಂನವರ ಜೊತೆ ಒಪ್ಪಂದ ಮಾಡಿಕೊಂಡು ನಾವು ಹೆಚ್ಚುವರಿ ವಿದ್ಯುತ್ತನ್ನು ಹಗಲಲ್ಲಿ ಅವರಿಗೆ ಸೇಲ್ ಮಾಡುದು, ರಾತ್ರಿ ನಾವು ಪುನಃ ಅವರಿಂದ ಪಡೆಯುವುದು. ಎಸ್ ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ನನ್ನ ಹೆಸರು ಮುತ್ತಯ್ಯ ಶೆಟ್ಟಿ ಅಂತ, ನಾನು ಕುಂದಾಪುರದಿಂದ ಕರೆ ಮಾಡ್ತಾ ಇದ್ದೇನೆ. ಎಸ್ ಮುತ್ತಯ್ಯ ಶೆಟ್ಟಿ ಅವರೇ ಹೇಳಿ, ಸೌರ ಶಕ್ತಿಯ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಬಾಲಕೃಷ್ಣ ಆಚಾರ್ಯ ಅವರಿಗೆ, ಅವರು ಆರ್ಬ್ ಎನರ್ಜಿ ಓನರ್ ಅಥವಾ ಏನಂತ ನನಗೆ ಗೊತ್ತಿಲ್ಲ. ಓಕೆ. ಈಗ ಆಕ್ಚುಲಿ ಸೌರ ಶಕ್ತಿಯನ್ನ ಉಪಯೋಗಿಸ್ಲಿಕ್ಕೆ ಎಷ್ಟು ಸ್ಥಳ ಬೇಕು, ನನ್ನ ಒಂದನೇ ಪ್ರಶ್ನೆ. ಎರಡನೇದಾಗಿ ಅದು ನಮಗೆ ಸರ್ಕಾರದಿಂದ ಇದಕ್ಕೆ ಏನಾದ್ರು ಪ್ರೋತ್ಸಾಹ ಇದೆಯಾ, ಅಥವಾ ಇನ್ ದಿ ಫಾರ್ಮ್ ಆಫ್ ಇದು ಫೈನಾನ್ಷಿಯಲ್ ಹೆಲ್ಪ್ ಇದ್ರೆ ಎಷ್ಟು, ವಾಟ್ ಆರ್ ದಿ ಕಂಡೀಷನ್ಸ್ ಫಾರ್ ವಿವರವಾದ ಮಾಹಿತಿಯನ್ನು ಕೊಡ್ಲಿಕ್ಕೆ ದಯವಿಟ್ಟು. ಓಕೆ ಮುತ್ತಯ್ಯ ಶೆಟ್ಟಿ ಅವರೇ ಟಿವಿಯನ್ನು ನೋಡಿ ಇದಕ್ಕೆ ವಿವರವಾದ ಮಾಹಿತಿಯನ್ನು ಕೊಡ್ತಾರೆ ಅವರು. ಮುತ್ತಯ್ಯ ಶೆಟ್ಟಿ ಅವರು ಕೇಳಿರುವಂತಹ ಮೊದಲನೇ ಪ್ರಶ್ನೆ ಅವರು ಕೇಳಿದ್ರು, ಎಷ್ಟು ವಿಸ್ತೀರ್ಣ ಬೇಕು ಅನ್ನುವಂತ ಕೇಳಿ. ಅದೇ ಈಗ ನಾನು ಹೇಳ್ತಾ ಇದ್ದೆ, ಮಧ್ಯಮ ವರ್ಗದ ಮನೆ ಅಂತ ಹೇಳಿದ್ರೆ ಒಂದು 20 ರಿಂದ 25 ಯೂನಿಟ್ ಅವರು ಖರ್ಚು ಮಾಡ್ತಾರೆ ಅಂತಿದ್ರೆ ಅದಕ್ಕೆ 5 ಕಿಲೋವ್ಯಾಟ್ನ ಸಿಸ್ಟಮ್ ಹಾಕಬೇಕು. 5 ಕಿಲೋವ್ಯಾಟ್ ಪ್ಯಾನಲ್ ಕೆಪಾಸಿಟಿ ಬರ್ತದೆ, 5 ಕಿಲೋವ್ಯಾಟ್ ಸಾಮರ್ಥ್ಯ ಅಂತ ನಾವು ಹೇಳ್ತೇವೆ ಅದನ್ನ ಹಾಕಿದ್ರೆ ದಿವಸಕ್ಕೆ 20 ರಿಂದ 25 ಯೂನಿಟ್ ಜನರೇಟ್ ಮಾಡಬಹುದು. ಅದರಲ್ಲಿ ಐದು ಪ್ಯಾನಲ್ಗಳು ಬರ್ತಾವ? 5 ಅಲ್ಲ, ಇದು ಒಂದು ಪ್ಯಾನಲ್. ಈಗ ನಾವು ನೋಡ್ತಾ ಇರುವಂತ ದೃಶ್ಯದಲ್ಲಿ ಇರುವಂತದ್ದು ಒಂದು ಪ್ಯಾನಲ್ 250 ವ್ಯಾಟ್ ಇದ್ದು. ಓಕೆ, ಅಂದ್ರೆ 5 ಕಿಲೋವ್ಯಾಟ್ ಅಂತ ಹೇಳಿದ್ರೆ 250 ವ್ಯಾಟ್ನ 20 ಪ್ಯಾನಲ್ ಬರ್ತದೆ. 1 ಕಿಲೋವ್ಯಾಟಿಗೆ 4 ಪ್ಯಾನಲ್. ಇದರ ವಿಸ್ತೀರ್ಣ ಬಂದ್ಬಿಟ್ಟು ಸಾಧಾರಣ ನಿಮಗೆ 60 ರಿಂದ 70 ಸ್ಕ್ವೇರ್ ಫೀಟ್ ಜಾಗ ಬೇಕು 1 ಕಿಲೋವ್ಯಾಟಿಗೆ. ಆದ್ರೆ ನಾವು ಮತ್ತೆ ಅದನ್ನು ಫಿಟ್ ಮಾಡ್ಲಿಕ್ಕೆ ಬೇಕಾದಂತ ಎಲ್ಲ ಜಾಗ ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ 1 ಕಿಲೋವ್ಯಾಟ್ಗೆ 100 ಸ್ಕ್ವೇರ್ ಫೀಟ್ ಅಂತ, 100 ಸ್ಕ್ವೇರ್ ಫೀಟ್ ಸುಲಭದ ವಿಧಾನ. ಹಾಗೆ 5 ಕಿಲೋವ್ಯಾಟ್ ಮಾಡ್ಲಿಕ್ಕೆ ಒಂದು 500 ಸ್ಕ್ವೇರ್ ಫೀಟ್ ನ ಜಾಗ ಅವರ ಮನೆಯಲ್ಲಿ ಅವಶ್ಯಕತೆ ಇರ್ತದೆ. ಒಂದು. ಎರಡನೇದ್ದು ಅವರು ಕೇಳಿದ್ರು ಬ್ಯಾಂಕ್ ಫೈನಾನ್ಸ್ ಅಥವಾ ಇದರಿಂದ ಪ್ರೋತ್ಸಾಹ, ಸರ್ಕಾರದಿಂದ ಏನಾದರೂ ಸಬ್ಸಿಡಿ ಸಿಗುತ್ತಾ? ಒಂದನೇದಾಗಿ ಇದರಲ್ಲಿ ಈಗ ಡೈರೆಕ್ಟ್ ಸಬ್ಸಿಡಿ ಅಂತ ಇಲ್ಲ. ಅದರ ಬದಲಿಗೆ ಈ ಒಂದು ಮೆಸ್ಕಾಂನಿಂದ ಇದನ್ನ ಪರ್ಚೇಸ್ ಮಾಡುವಂಥದ್ದು, ಅಂದರೆ ಪಡ್ಕೊಳ್ಳುವಂಥದ್ದು. ಸಬ್ಸಿಡಿ ಒಂದು ಸ್ವಲ್ಪ ಸಮಯದ ಮೊದಲು ತನಕ ಇತ್ತು, 30% ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಇತ್ತು. ಅದನ್ನು ಪಡೆಯುವಂತ ಸಾಧ್ಯತೆ ಇದ್ದಲ್ಲಿ ಮೆಸ್ಕಾಂನವರು ಕೊಡುವಂತ ರೇಟ್ ನಲ್ಲಿ ಕಡಿಮೆ ಕೊಡ್ತಾರೆ. ಅಂದ್ರೆ ಅವರು ರಿಜಿಸ್ಟರ್ ಮಾಡುವಾಗಲೇ ಆ ಒಂದು ಇದನ್ನ ಕೇಳಿರ್ತಾರೆ, ನೀವು ಸರ್ಕಾರದ ಫಲಾನುಭವಿಗಳು ಸಹಾಯಧನ ತಗೊಂಡಿದ್ದೀರಾ ಅಂತ. ತಗೊಂಡಿದ್ರೆ ಇವರು 7 ರೂಪಾಯಿ 20 ಪೈಸೆ ಕೊಡ್ತಾರೆ ಒಂದು ಯೂನಿಟ್ಗೆ. 9 ರೂಪಾಯಿ ಕೊಡೋದಿಲ್ಲ. ಅದೇ ತಗೊಳ್ಳದಿದ್ರೆ 9 ರೂಪಾಯಿ 56 ಪೈಸೆ ಕೊಡ್ತಾರೆ ಒಂದು ಯೂನಿಟ್ಗೆ. ಎಸ್, ಮತ್ತೊಂದು ಕರೆ ಇದೆ, ಕರೆ ಸ್ವೀಕರಿಸಿ. ಹಲೋ ಹಲೋ ನಮಸ್ತೆ ಸರ್, ನಾನು ದೀಪಕ್ ಕಾಮತ್ ಅಂತ ಹೇಳಿ ಬೆಳ್ಮಣ್ಣಿಂದ. ದೀಪಕ್ ಕಾಮತ್ ಅವರೇ ನಮಸ್ತೆ. ಆರ್ಬ್ ಎನರ್ಜಿ ಒಬ್ಬ ಔಟ್ಲೆಟ್. ಎಸ್ ಬಹಳ ಖುಷಿ ಆಗ್ತಾ ಉಂಟು ಸ್ಪಂದನದವರು ಈ ಒಂದು ಕಾರ್ಯಕ್ರಮವನ್ನ ಲೈವ್ ಮಾಡ್ತಾ ಇರುವಂತದ್ದು. ಏನ್ ಹೇಳ್ತೀರಿ ನೀವು? ಇಂಧನ ಸೌರಶಕ್ತಿ ಮುಂದಿನ ದಿನಗಳಲ್ಲಿ ಅನಿವಾರ್ಯ ಅಥವಾ ಅವಶ್ಯಕತೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಹೌದೌದು, ಯಾಕಂತ ಹೇಳಿದ್ರೆ ಇವತ್ತು ನಾವು ಈ ಎನರ್ಜಿ ಏನು ಒಂದು ಡೆಫಿಸಿಟ್ ಉಂಟು ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸೌರಶಕ್ತಿ ನಮ್ಗೆ ಬಹಳ ಸುಲಭ ಮತ್ತೆ ಈಸಿಯಾಗಿ ಸಿಗುವಂತದ್ದು. ಬಹುಶಃ ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಸಹಕಾರವನ್ನು ಮಾಡಿದ್ರೆ ಪರಿಸರವನ್ನು ಉಳಿಸಬಹುದು, ದೇಶಕ್ಕೆ ನಾವೊಂದು ಕೊಡುಗೆಯನ್ನು ಸಹ ಕೊಡಬಹುದು. ಎಸ್, ಓಕೆ, ಧನ್ಯವಾದಗಳು ದೀಪಕ್ ಕಾಮತ್ ಅವರೇ, ಧನ್ಯವಾದಗಳು. ಅವ್ರು ಹೇಳ್ತಾ ಇದ್ರು, ಅವರು ಎತ್ತಿರುವಂಥ ಪ್ರಶ್ನೆ ಏನಂದ್ರೆ, ದೇಶ ಒಂದು ಸ್ವಾವಲಂಬಿ ದೇಶ ಆಗತ್ತೆ, ವಿದೇಶದ ಟೆಕ್ನಾಲಜಿಗಳ ಮೊರೆ ಹೋಗೋ ಅಗತ್ಯ ಇಲ್ಲ ಸೌರಶಕ್ತಿ ಬಂದರೆ ಅಂತ ಅವ್ರು ಹೇಳ್ತಾ ಇದ್ರು. ಏನು ಹೇಳ್ತೀರಿ ಇದಕ್ಕೆ? ಮೊನ್ನೆ ನಮ್ಮ ಸೌರಶಕ್ತಿಯ ಘಟಕಕ್ಕೆ ಉದ್ಘಾಟನೆಗೆ ಪೇಜಾವರ ಮಠದ ಕಿರಿಯ ಯತಿ ವಿಶ್ವಪ್ರಸನ್ನ ಸ್ವಾಮೀಜಿಗಳು ಬಂದಿದ್ರು. ಅವರು ಈ ಎಲ್ಲ ಪ್ಲಾಂಟನ್ನೆಲ್ಲ ನೋಡಿದರು. ಅವರು ಅವರ ಮನಸ್ಸಲ್ಲಿ ಒಂದು ವಿಷಯ ಹೇಳಿದ್ರು, ಇದು ಒಂದು ಆಂದೋಲನ ಆಗಬೇಕು, ಮೂವ್ಮೆಂಟ್ ಆಗಬೇಕು, ಜನರಲ್ಲಿ ಇದು ಅತ್ಯಂತ ಜಾಗೃತಿ ಇದಾಗಬೇಕು. ಹಾಗಾಗಿ ಇಂಥ ಜಾಗೃತಿ ಮೂಡಿದರೆ ನಮ್ಮಲ್ಲಿ ಈಗ ನಾವು ಕಾಣ್ತೇವೆ, ನಿಡ್ಡೋಡಿಯಲ್ಲಿ ಉಷ್ಣ ವಿದ್ಯುತ್ ಪರಿಸರ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಗ್ರಾಮಸ್ಥರ ಹೋರಾಟ ಅತ್ಯಂತ ಚಿನ್ನದ ಬೆಳೆಯುವ ಜಾಗದಲ್ಲಿ ಇವತ್ತು ಬೂದಿ ಹಾಕುವಂಥ ಪರಿಸ್ಥಿತಿ. ಇವತ್ತು ನಾವು UPCಯಲ್ಲಿ ನೋಡ್ತಾ ಇದ್ದೇವೆ ಸಮಸ್ಯೆಗಳೆಲ್ಲ, ಆಸ್ಪಾಸ್ನ ಜನರಲ್ಲಿ ಪಾಪ ಕುಡಿಲಿಕ್ಕೆ ನೀರಿಲ್ಲ. ಖಂಡಿತ ಇಂಥ ಸಮಸ್ಯೆಗಳನ್ನೆಲ್ಲ ಖಂಡಿತ ನಾವು ಸಾಮೂಹಿಕವಾಗಿ ನಾವು ಎಲ್ಲರೂ ಸೌರಶಕ್ತಿ ಎಲ್ಲ ಮನೆಗಳು ಕೂಡ ಈ ರೀತಿ ಹಾಕೋದ್ರಿಂದ ಅದರಲ್ಲಿ ನಾವು ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ ಒಂದು ಭಾಗ ಉಂಟು, ಅದನ್ನು ಬಿಟ್ಟು ಸಹ ನಾವು ಯೋಚನೆ ಮಾಡಿದರೆ ಇದು ಖಂಡಿತವಾಗಿ ಒಂದು ನಮ್ಮ ಒಂದು ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ನನ್ನ ಭಾವನೆ. ಎಸ್, ಮತ್ತೊಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ
ಹಲೋ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ಆಯ್ತು, ನನ್ನ ಹೆಸರು ವಿಶ್ವನಾಥ್ ಉಡುಪ, ವಿಶ್ವನಾಥ್ ಮಣಿಯೂರು ಅಂತ, ಎಲ್ಲೂರು ಹತ್ರ, ಉಚ್ಚಿಲ. ವಿಶ್ವನಾಥ್ ಉಡುಪ ಅವರೇ, ಹೇಳಿ. ಸೌರಶಕ್ತಿಯ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ, ಏನಾದ್ರು ಪ್ರಶ್ನೆಗಳಿತ್ತ ನಿಮ್ಮಲ್ಲಿ? ಹೌದು ಹೌದು, ಅಲ್ಲ ಇವತ್ತಿನ ಕಾರ್ಯಕ್ರಮ ಬಹಳ ಒಂದು ರೋಮಾಂಚನ ಕೊಡ್ತಾ ಇದೆ ಪ್ರಚಾರಕ್ಕೆ. ಈ ಸೌರಶಕ್ತಿ ಅಳವಡಿಕೆ ಬಗ್ಗೆ ಜನರಿಗೆ ಒಂದು ಅವೇರ್ನೆಸ್, ಇದರ ಬಗ್ಗೆ ಒಂದು ಮಾಹಿತಿ, ಚರ್ಚೆ, ಒಂದು ವ್ಯವಸ್ಥೆ ಮಾಡಿದ್ದು ಬಹಳ ಒಂದು ಉತ್ತಮವಾಗಿದೆ. ಜನರಿಗೆ ನಾವೀಗ ತುಂಬಾ ಮಂದಿ ಹತ್ರ ಮಾತಾಡ್ತಾ ಇದ್ದೇವೆ ಇದರ ಬಗ್ಗೆನೇ ಪ್ರಚಾರ. ಮಿಸ್ಟರ್ ಬಾಲಕೃಷ್ಣಾಚಾರ್ಯರು ನಮ್ಮ ಬಹಳ ಒಂದು ಹಳೆಯ ಮಿತ್ರ ಅವರು. ಈ ಪ್ರಚಾರದಿಂದಾಗಿ ಜನರಿಗೆ ಇದರ ಬಗ್ಗೆ ಒಂದು ಅವೇರ್ನೆಸ್ ಬಂದು ಈಗ ಇದರ ಒಂದು ಅಳವಡಿಕೆಯಿಂದ ಯಾವ್ದಂದ್ರೆ ಇದನ್ನು ಅಳವಡಿಸುವುದಿದ್ರೆ ಮೆಸ್ಕಾಂನ ಸಹಯೋಗದ ಮೂಲಕ ಆಗ್ಬೇಕಷ್ಟೇ. ಸರ್ಕಾರದ ಈ ಯೋಜನೆ ಇದಕ್ಕೆ ಬಹಳ ಪ್ರೋತ್ಸಾಹ ಇದೆ. ಜನರಿಗೆ ಇದರ ಈ ಪ್ರೋತ್ಸಾಹದ ಬಗ್ಗೆ ಮಾಹಿತಿ ಸ್ವಲ್ಪ ಕಡಿಮೆ ಇದೆ ಇನ್ನು. ಯಾಕಂದ್ರೆ ಮೆಸ್ಕಾಂನ ಮೂಲಕ ಕರ್ನಾಟಕ ಸರ್ಕಾರದವರು ಇದನ್ನು ಘೋಷಣೆ ಮಾಡಿ 1 ವರ್ಷ ಆಗ್ಲಿಕ್ಕೆ ಆಯ್ತು. ಇನ್ನು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯ ಕೊರತೆಯಿಂದಾಗಿ ಈ ಯೋಜನೆಗಳು ಇದು ಇನ್ಸ್ಟಾಲ್ ಮಾಡುವಂತ ಇದರಲ್ಲಿ ಅಥವಾ ಅದನ್ನು ಯೋಜನೆಯನ್ನು ಕೈಗೊಳ್ಳುವಲ್ಲಿ ಸ್ವಲ್ಪ ಅಡೆತಡೆ ಆಗಿದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ಬೋದು. ಇಂಥದ್ದೇ ಪ್ರಚಾರವನ್ನು ಮಾಡುವುದು ಉತ್ತಮ ಮಾಧ್ಯಮದವರೆಲ್ಲ. ಓಕೆ, ಧನ್ಯವಾದಗಳು ಉಡುಪ ಅವರೇ, ಧನ್ಯವಾದಗಳು. ಅವ್ರು ಹೇಳ್ತಾ ಇದ್ದಾರೆ ಪ್ರಮೋಷನ್ ಅಲ್ಲಿ ಒಂದು ರೀತಿಯಲ್ಲಿ ಎಡವಿದೆ ಸರ್ಕಾರ. ಒಳ್ಳೆಯ ಯೋಜನೆ, ಜನರಿಂದ ವಿದ್ಯುತ್ತನ್ನು ನಾವು ಖರೀದಿಸ್ತೇವೆ, ನೀವು ಮನೆಗಳಲ್ಲಿ ಪ್ಯಾನಲ್ಗಳನ್ನು ಹಾಕಿ ಅದರ ಮೂಲಕ ವಿದ್ಯುತ್ತನ್ನು ಉತ್ಪಾದಿಸಿ, ನಾವು ಮೆಸ್ಕಾಂನ ಮೂಲಕ ಅದನ್ನು 9 ರೂಪಾಯಿ 50 ಪೈಸೆ ಕೊಟ್ಟು ಖರೀದಿಸ್ತೇವೆ. ನೀವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ವೀಕ್ಷಕರು, ನಾವು ಇವತ್ತು ಸರ್ಕಾರಕ್ಕೆ ಅಷ್ಟು ಪಾವತಿ ಮಾಡ್ತಾ ಇಲ್ಲ, 9 ರೂಪಾಯಿ ಚಿಲ್ಲರೆ. ಅವರು ಕೊಡ್ತಾ ಇರುವಂಥ ರೇಟ್ ಜಾಸ್ತಿ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ಇದು ಲಾಭದಾಯಕ ಅಂತ ಅನಿಸ್ತಾ ಇಲ್ವಾ ವಿಜಯ್ ಕುಮಾರ್ ಅವರಿಗೆ? ಖಂಡಿತವಾಗಿ. ಮೊನ್ನೆ ನನ್ನನ್ನೊಂದು TV ಚಾನೆಲ್ಗೆ ಒಂದು ಪುಟ್ಟ ಸಂದರ್ಶನಕ್ಕೆ ಕರೆದಿದ್ರು. ಅಲ್ಲಿ ಸಂದರ್ಶಕರು ನನ್ನಲ್ಲಿ ಒಂದು ಪ್ರಶ್ನೆ ಕೇಳಿದರು, ನಿಮ್ಗೆ ಎಷ್ಟು ಸರ್ಕಾರ ಕೊಡ್ತಾ ಇದೆ? 9 ರೂಪಾಯಿ 55 ಪೈಸೆ ಪರ್ ಯೂನಿಟ್ ಕೊಡ್ತಾ ಇದೆ. ಅದೇ ಸಂದರ್ಭದಲ್ಲಿ ನೀವು ರಾತ್ರಿ ವಿದ್ಯುತ್ತನ್ನು ನೀವು ಉಪಯೋಗಿಸ್ತೀರಿ. ವಿದ್ಯುತ್ತನ್ನು ಉಪಯೋಗಿಸುವಾಗ ನಿಮಗೆ ಬೇಕಾದ ವಿದ್ಯುತ್ ಸಹ ಅದೇ ಪ್ರಮಾಣದಲ್ಲಿ ನಿಮಗೆ ಖರ್ಚಾಗುದಿಲ್ವಾ ಅವನ್ನ ಪ್ರಶ್ನೆಯನ್ನು ಆ ಸಂದರ್ಶಕರು ಕೇಳಿದರು. ಅದೇ ಪ್ರಶ್ನೆ ಬಹುಶಃ ನಮ್ಮೆಲ್ಲರ ವೀಕ್ಷಕರಲ್ಲಿ ಎಲ್ಲರನ್ನು ಕೊರಿತಾ ಇದೆ ಅನ್ನೋ ಪ್ರಶ್ನೆ. ಇಲ್ಲಿಗ ಪ್ರಶ್ನೆ ಅಂತ ಹೇಳಿದ್ರೆ, ನಾವು ನಮ್ಮ ಮನೆಯಲ್ಲಿ ಬೆಳೆದ ಒಂದು ಹೀರೆಕಾಯಿ ಬೆಳೆದೆವು, ಅದು ಮಾರ್ಕೆಟ್ನಲ್ಲಿ ಕೆಜಿಗೆ 20 ರೂಪಾಯಿ ಉಂಟು. ನಾವು ನಮ್ಮ ಮನೆ ಹೀರೆಕಾಯಿ ನಾವು ಉಪಯೋಗಿಸಿದ್ರೆ ಅದು ಅಷ್ಟು ಕಾಸ್ಟ್ಲಿ ಆಗ್ಲಿಲ್ವಾ ಅಂತ ಹೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ನಾವೇನು ಹೇಳಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ನಮ್ಮ ಮನೆಗೆ ಉಪಯೋಗಿಸಿದ್ದು. ಅದರಲ್ಲಿ ಕಾಸ್ಟ್ಲಿ ಅಥವಾ ಕಮ್ಮಿ ಅದು ಆ ಕ್ಯಾಲ್ಕುಲೇಷನ್ ಸರಿಯಲ್ಲ. ನಮ್ಗೇನು ಮೆಸ್ಕಾಂ ಕೊಡ್ತದೆ. ಮೆಸ್ಕಾಂ ನಿಮ್ಗೆ ಎಷ್ಟು ಚಾರ್ಜ್ ಮಾಡುತ್ತೆ? ಈಗ ನಿಮ್ಮ ಕರೆಂಟ್ ನ ಬಿಲ್ ಅಲ್ಲಿ ಎಷ್ಟು ಚಾರ್ಜ್ ಮಾಡುತ್ತೆ? ಈಗ ಇಲ್ಲ, ಒಂದು ಯೂನಿಟ್ಗೆ ಎಷ್ಟು ಚಾರ್ಜ್ ಮಾಡುತ್ತೆ? ಮೆಸ್ಕಾಂ ನಮಗೆ ಚಾರ್ಜಿಂಗ್ ಅನ್ನೋ ಪ್ರಶ್ನೆ ಇಲ್ಲ. ಇದರ ಟೋಟಲ್ ಇದರ ಹೆಸರು ನೆಟ್ ಮೀಟರಿಂಗ್. ನೆಟ್ ಮೀಟರಿಂಗ್ ಅಂತ ಹೇಳಿದ್ರೆ ಹಗಲಿನಲ್ಲಿ ನಾವೇನು ವಿದ್ಯುತ್ ಉತ್ಪಾದಿಸ್ತೇವೆ ಅದನ್ನು ನಮ್ಮ ಮನೆಗೆ ಬಳಸಿ ಉಳಿದಂತ ವಿದ್ಯುತ್ತನ್ನು ಮೆಸ್ಕಾಮಿಗೆ ಕೊಡ್ತೇವೆ. ರಾತ್ರಿ ನಮ್ಗೇನು ಅಗತ್ಯ ಇದೆ ವಿದ್ಯುತ್, ಅದನ್ನು ಮೆಸ್ಕಾಂನಿಂದ ಪಡಿತೇವೆ. ಸೊ ಇಲ್ಲಿ ಒಂದು ಬೈ ಡೈರೆಕ್ಷನಲ್ ಮೀಟರ್ ಅಂತದ್ದು ಇದೆ. ಆ ಬೈ ಡೈರೆಕ್ಷನಲ್ ಮೀಟರ್ ಕೆಲಸ ಏನಂತ ಹೇಳಿದ್ರೆ, ನಾವೇನು ವಿದ್ಯುತ್ತನ್ನು ಮೆಸ್ಕಾಂ ಕಳಿಸ್ತೇವೆ ಅದರ ರೀಡಿಂಗ್ ಮಾಡ್ತದೆ. ನಾವೇನು ರಾತ್ರಿ ವಿದ್ಯುತ್ತನ್ನು ನಾವು ಪಡ್ಕೊಳ್ತೇವೆ ಅದನ್ನು ರೀಡಿಂಗ್ ಮಾಡ್ತದೆ. ಸೊ ಕಳಿಸಿದ ವಿದ್ಯುತ್ ಕೌಂಟಿಂಗ್ ಮಾಡಿ ಅದು ಎಷ್ಟು ಉಳಿಯುತ್ತೆ ಅದನ್ನು ತಿಂಗಳ ಕೊನೆಯಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೆಸ್ಕಾಂ ಆಯಾ ವಿಭಾಗದ ಅವ್ರು ಬಂದು ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಅಮೌಂಟನ್ನು ನಮ್ಮ ಖಾತೆಗೆ ಜಮಾ ಮಾಡ್ತಾರೆ. ಇದಕ್ಕೆ ನೆಟ್ ಮೀಟರಿಂಗ್ ಅಂತ ಹೆಸರು. ಓಕೆ, ಇದಕ್ಕೋಸ್ಕರ ಪ್ರತ್ಯೇಕ ಮೀಟರ್ ಅನ್ನು ಮನೆ ಕೆಳಗಡೆ ಅಳವಡಿಸಿದ್ದಾರೆ ಹೇಗೆ? ಹೌದೌದು, ಅದಕ್ಕೋಸ್ಕರ ಬೈ ಡೈರೆಕ್ಷನಲ್ ಮೀಟರ್ ಅನ್ನೋ ಒಂದು ವ್ಯವಸ್ಥೆ ಇದೆ. ಆ ಮೀಟರೇ ಸ್ಪೆಷಲ್ ಅದು. ಓಕೆ, ಒಟ್ಟು ನಾನೀಗ ಖರ್ಚು ವೆಚ್ಚಗಳ ಬಗ್ಗೆ ಮಾತನಾಡಬೇಕು. ಒಂದು ಯೂನಿಟ್ ಅನ್ನ ಹಾಕಬೇಕಿದ್ರೆ ಎಷ್ಟು ಖರ್ಚಾಗುತ್ತೆ ಸರ್? ನೋಡಿ, ನಮ್ಮ ಮನೆಯಲ್ಲಿ ನಿಮ್ಮ ಯೂನಿಟ್ ಈಗ ನಿಮ್ಮಲ್ಲಿರುವಂಥದ್ದು ಸರಾಸರಿ 40 ರಿಂದ 45 ಯೂನಿಟ್ ಅನ್ನು ಕರೆಂಟ್ ಉತ್ಪಾದನೆ ಮಾಡುವಂಥ ಒಂದು ಘಟಕವನ್ನು ಪ್ರಾರಂಭಿಸಿದಿರಿ. ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಕೇಳ್ತೇನೆ. ಒಂದು ಪುಟ್ಟ ವಿರಾಮ ವೀಕ್ಷಕರೇ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವೀಕ್ಷಕರೇ, ವಿರಾಮದ ಬಳಿಕ ಸೌರಶಕ್ತಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದು ರಾಜ್ಯದ ವಿದ್ಯುತ್ ಅಭಾವದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಇಂಚಿಂಚಾಗಿ ವಿವರಿಸ್ತಾ ಹೋದರು. ಅವರು ಹೇಳ್ತಾರೆ 3020 ಮೆಗಾವ್ಯಾಟ್ನಷ್ಟು ಕರೆಂಟ್ ನಮಗೆ ಶಾರ್ಟೇಜ್ ಇರುವಂಥದ್ದು, ನಾವು ಮುಂದಿನ ದಿನಗಳಲ್ಲಿ ವಿದ್ಯುತ್ ಸ್ಥಗಿತವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಒಂದು ಅಳಲನ್ನು ಅವರು ತೋಡ್ಕೊಂಡ್ರು.
ಸುಮಾರು 750 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ನಾವು ಖರೀದಿ ಮಾಡ್ತಾ ಇದ್ದೇವೆ ಬೇರೆ ರಾಜ್ಯಗಳಿಂದ ಅಥವಾ ಬೇರೆ ಕಡೆಗಳಿಂದ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದ್ದಂಥ ಉಷ್ಣ ವಿದ್ಯುತ್ ಸ್ಥಾವರ ಘಟಕ ನಾಗಾರ್ಜುನ ಕೂಡ ಸ್ಥಗಿತಗೊಂಡಿದೆ. 1200 ಮೆಗಾವ್ಯಾಟ್ ಕೆಪಾಸಿಟಿ ಇರುವಂಥ ನಾಗಾರ್ಜುನದಲ್ಲಿ ಇವತ್ತು 1 ಮೆಗಾವ್ಯಾಟ್ ಕೂಡ ಉತ್ಪಾದನೆ ಆಗ್ತಾ ಇಲ್ಲ. ಅಲ್ಲಿ ಒಂದಷ್ಟು ತಾಂತ್ರಿಕ ದೋಷಗಳು ಕೂಡ ಕಾಣಿಸಿಕೊಂಡಿರುವಂಥದ್ದು. ಇಡೀ ರಾಜ್ಯದಲ್ಲಿ ಎಲ್ಲ ಸವಾಲುಗಳ ಮಹಾಪೂರ ಇರುವಾಗ ಉತ್ತರವಾಗಿ ನಮಗೆ ಕಾಣ್ತಾ ಇರುವಂಥದ್ದು ಒಂದೇ ಸೌರಶಕ್ತಿ ಇದಕ್ಕೆ ಪರಿಹಾರ. ಅದು ಕೂಡ ಯಾರ ಮೂಲಕ ಆಗಬೇಕಂದ್ರೆ ಜನಸಾಮಾನ್ಯರು ಪ್ರಯತ್ನವನ್ನು ಮಾಡಿದರೆ ಈ ಸಮಸ್ಯೆಯನ್ನು ಬಗೆಹರಿಸಬಹುದು ಅನ್ನುವಂಥದ್ದು. ಇದರ ದಿಶೆಯಲ್ಲಿ ಮೊದಲ ಹೆಜ್ಜೆಯನ್ನು ಉಡುಪಿಯಲ್ಲಿ ನಮ್ಮ ವಿಜಯ್ ಕುಮಾರ್ ಅವರು ಇಟ್ಟಿದ್ದಾರೆ. ಮನೆಯಲ್ಲಿ ಒಂದು ಘಟಕವನ್ನು ಪ್ರಾರಂಭಿಸಿ ಮೆಸ್ಕಾಮಿಗೆ ವಿದ್ಯುತ್ತನ್ನು ಮಾರುವಂಥ ಮಟ್ಟಕ್ಕೆ ಅವರು ಬಂದಿರುವಂಥದ್ದು. ಮತ್ತು ಇದು ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಒಂದು ಯೋಜನೆ 1 ವರ್ಷದಿಂದ ನಡೀತಾ ಇದೆ. ಆದರೆ ಯಾರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇಲ್ಲ. ಆ ಮಾಹಿತಿಯನ್ನು ಕೊಡಬೇಕು ಮತ್ತು ಒಂದಷ್ಟು ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಬನ್ನಿ ಮತ್ತೊಬ್ಬರು ವೀಕ್ಷಕರು ಕರೆಯನ್ನು ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು? ನಾನು ಕೃಷ್ಣ ಹೆಬ್ಬಾರದ ಸಗ್ರಿಂದ ಮಾತಾಡ್ತಾ ಇದ್ದೇನೆ. ಕೃಷ್ಣ ಹೆಬ್ಬಾರ್ ಅವರೇ ಹೇಳಿ, ಸೌರಶಕ್ತಿಯ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಹೌದು ನೋಡಿ, ನಾನು ಈ ಮೊದಲು ಪ್ರಧಾನಿಯವರ ಹತ್ರ ಇಮೇಲ್ ಕೂಡ ಮಾಡಿದ್ದೇನೆ. ಮಂಗಳೂರಿನಿಂದ ಕಾರವಾರದವರೆಗೆ ನಮ್ಮ ಕರ್ನಾಟಕ ಕರಾವಳಿ ಇದೆ. ಇದನ್ನು 80 ಮೀಟರ್ ಅಗಲದ ಹೈವೇ ಇದೆ. ಹೈವೇ ಮೇಲ್ಗಡೆ ಈ ತರ ಪ್ಲೇಟ್ಗಳನ್ನ ಮಾಡಿ ಸೋಲಾರ್ ಕರೆಂಟ್ ಅನ್ನ ಉತ್ಪತ್ತಿ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕರೆಂಟ್ ನ ಕೊರತೆ ಇಲ್ಲ ಅಂತ ನನ್ನ ಭಾವನೆ. ಓಕೆ. ಮತ್ತೆ ಹೈವೇಲಿ ಈ ತರ ಮಾಡೋದ್ರಿಂದ ಕೂಡ ಹೈವೇ ಹಾಳಾಗುದಿಲ್ಲ. ನಮ್ಮ ಬಿಸಿಲು ಹೋಗುವಂತ ವೆಹಿಕಲ್ ಹೋಗೋದ್ರಿಂದ ಪೆಟ್ರೋಲ್ ಎಕ್ಸ್ಟ್ರಾ ಆಗಿ ಉಪಯೋಗ ಆಗ್ತದೆ, ಸಮಸ್ಯೆ ಕೂಡ ಇಲ್ಲ. ಮತ್ತೆ ರೋಡ್ ನ ಬಾಳಿಕೆ ಕೂಡ ತುಂಬಾ ಬರ್ತದೆ. ಯಾಕಂದ್ರೆ ರೋಡ್ ಹಾಳಾಗ್ಲಿಕ್ಕೆ ಮೇನ್ ಕಾರಣ ಮಳೆ ನೀರು ಬೀಳುವಂತಹದ್ದು. ಅದರೊಟ್ಟಿಗೆ ಸೂರ್ಯನ ಬಿಸಿಲಿನಿಂದ ನ್ಯಾಷನಲ್ ಹೈವೇ ಹಾಳಾಗ್ತದೆ ಎಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ಹೆದ್ದಾರಿಗೆ ಒಂದು ಚಾವಣಿಯ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದೀರಿ. ಹೌದು. ಅದನ್ನ ಜನರಿಗೆ ಕೂಡ, ಸಾರ್ವಜನಿಕರಿಗೆ ಕೂಡ, ವೆಹಿಕಲ್ಗಳಿಗೆ ಕೂಡ ಒಳ್ಳೆ ಉತ್ತಮ ವ್ಯವಸ್ಥೆ ಆಗ್ತದೆ. ಕರ್ನಾಟಕ ಮತ್ತೆ ರಸ್ತೆಯಲ್ಲಿ ವೈರ್ ನಡೆಯುವ ಸಮಸ್ಯೆಗಳು ಇರುವುದಿಲ್ಲ. ಗ್ರಿಡ್ಗಳನ್ನ ಮಾಡಿ ಆಯಾ ಊರುಗಳಿಗೆ ಆ ಕರೆಂಟ್ ಅನ್ನು ಸಪ್ಲೈ ಕೊಡಬಹುದು. ಒಂದು ಉತ್ತಮ ಯೋಜನೆ ಅಂತ ನನ್ನ ಭಾವನೆ. ಸರ್ಕಾರ ತನ್ನ ಹಣ ಕೊರತೆ ಇದ್ರೆ ಪ್ರೈವೇಟ್ ಕಂಪನಿಗಳ ಸಹಭಾಗಿತ್ವ ಕೂಡ ಮಾಡಬಹುದು ಇದನ್ನ. ಎಸ್ ಸರ್, ಉತ್ತಮವಾದ ಸಲಹೆಯನ್ನು ಕೊಟ್ಟು ಧನ್ಯವಾದಗಳು ಕೃಷ್ಣ ಹೆಬ್ಬಾರ್ ಅವರೇ, ಧನ್ಯವಾದಗಳು. ಅವ್ರು ಹೇಳ್ತಾ ಇದ್ರು, ಅಂದರೆ ಈ ರೀತಿ ಯೋಜನೆಗಳನ್ನು ಮಾಡಬಹುದು. ಸರ್ಕಾರದ ಮುಂದೆ ಹಲವಾರು ವಿಪುಲವಾದ ಅವಕಾಶಗಳಿದೆ ಮಾಡೋದಾದ್ರೆ, ಅಲ್ವಾ ಸರ್? ಹೌದು. ಇಲ್ಲಿ ವೀಕ್ಷಕರಿಗೆ ಒಂದು ವಿಷಯ ತಿಳಿಸಿ, ಗುಜರಾತ್ನಲ್ಲಿ ಒಂದು ಈ ರೀತಿಯ ಪ್ರಯತ್ನ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಗುಜರಾತ್ನ ಒಂದು ನರ್ಮದಾ ಕಾಲುವೆಯ ಮೇಲೆ ನಮ್ಮ ಸನ್ಮಾನ್ಯ ಪ್ರಧಾನಿಯವರು ಮೋದಿಯವರು ಅಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಾಗ ಆ ಕಾಲುವೆಯ ಮೇಲೆ ಇಂತಹ ಚಾವಣಿಯನ್ನು ನಿರ್ಮಿಸಿ ಕಾಲುವೆಯಿಂದ ನೀರು ಸಹ ಎವಾಪರೇಷನ್ ಆಗ್ತಿರ್ಲಿಲ್ಲ. ಹಾಗೇನೆ ಸೌರಶಕ್ತಿ ಆಗ್ತಿತ್ತು. ಹೀಗೆ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯುವ ಒಂದು ಯೋಜನೆ ಅದಾಗಿತ್ತು. ಅದು ಅತ್ಯಂತ ಸಕ್ಸಸ್ಫುಲ್ ಇವತ್ತು ನಡೀತಾ ಇದೆ, ಸಕ್ಸಸ್ ಆಗಿದೆ. ಈಗ ಇತ್ತೀಚೆಗಿನ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಂತ ಹೇಳಿದ್ರೆ, ಸಾಫ್ಟ್ ಬ್ಯಾಂಕ್, ಜಪಾನ್ನ ಸಾಫ್ಟ್ ಬ್ಯಾಂಕ್ ಭಾರತದ ಏರ್ಟೆಲ್ ಕಂಪನಿಯ ಸಹಯೋಗದೊಂದಿಗೆ $20 ಮಿಲಿಯನ್ ಅಷ್ಟು ಅಮೌಂಟನ್ನು ನಮ್ಮ ದೇಶದಲ್ಲಿ ಸೋಲಾರ್ ಶಕ್ತಿಗೋಸ್ಕರ ವಿನಿಯೋಗ ಮಾಡಲಿಕ್ಕೆ ಮುಂದೆ ಬಂದಿದೆ. ಹೌದು, ಅದು ಯಾವ ರೀತಿಯಲ್ಲಿ ವಿನಿಯೋಗ ಮಾಡ್ತಾ ಅದು ಇನ್ನೂ ಗೊತ್ತಿಲ್ಲ. ಅಂತೂ ಅತ್ಯಂತ ಕ್ರಾಂತಿಕಾರಕವಾಗಿ ಇಲ್ಲಿ ಬದಲಾವಣೆ ಆಗಬಹುದು ಅಂತ ಹೇಳ್ತಾ ಇದೆ. ನಿಮ್ಮಲ್ಲಿ ಕೇಳಬೇಕು, ಒಂದು ಈಗ 40-45ರ ಒಂದು ಯೂನಿಟ್ ಏನಿದೆ, ಯೂನಿಟ್ ಅನ್ನ ಪ್ರಾರಂಭಿಸಬೇಕಿದ್ರೆ ಒಂದು ಎಷ್ಟು ಲಕ್ಷ ರೂಪಾಯಿವರೆಗೆ ವೆಚ್ಚ ಇದೆ? ಈಗ 40ರಿಂದ 45 ಯೂನಿಟ್ ಅಂತ ಹೇಳಿದರೆ ಸಾಧಾರಣ ಒಂದು 10 ಕಿಲೋವ್ಯಾಟ್ನಂತಹ ಒಂದು ಸೌರಶಕ್ತಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕು. ಅಂದರೆ ಆ ಪ್ಯಾನಲ್ ಕೆಪಾಸಿಟಿ 10 ಕಿಲೋವ್ಯಾಟ್ ಅಂತ. ಅದಕ್ಕೆ ಸಾಧಾರಣ 9ರಿಂದ 10 ಲಕ್ಷದವರೆಗೆ ಖರ್ಚು ಬರ್ತದೆ. ಸಾಧಾರಣ ನಾವೀಗ 10 ಲಕ್ಷ ಅಂದ್ರೆ ಬಹಳ ದುಬಾರಿ ಇನ್ವೆಸ್ಟ್ಮೆಂಟ್ ಇದು. ಅಲ್ಲ, ಒಂದು ಅರ್ಥದಲ್ಲಿ ಹೌದು. ಆದರೆ ನೀವು ಬೇರೆ ಈಗ ಆಲ್ಟರ್ನೇಟಿವ್ ಇದನ್ನು ಜನರೇಟರ್ ನೋಡಿದರೆ ಒಂದು 10 KVಯದು ಜನರೇಟರ್ಗೆ ಹೋದರೆ 2 ಲಕ್ಷ ರೂಪಾಯಿ ಉಂಟು. ಅದಕ್ಕೆ ಪುನಃ ರಿಕರಿಂಗ್ ಕಾಸ್ಟ್ ಉಂಟು, ಮೇಂಟೆನೆನ್ಸ್ ಉಂಟು. ಎಲ್ಲ ಕಂಪೇರ್ ಮಾಡಿದರೆ ಒಂದು ಜನರೇಟರ್ನಲ್ಲಿ ಒಂದು ಯೂನಿಟ್ ವಿದ್ಯುತ್ ತಯಾರು ಮಾಡೋದು 20 ರೂಪಾಯಿ ಬೀಳ್ತದೆ. ಅದೇ ನಾವು ಸೋಲಾರ್ನಲ್ಲಿ ಹೋದರೆ ಈಗಿನ ವಿದೌಟ್ ಬ್ಯಾಟ್ರಿ ಸಿಸ್ಟಮ್, ಈ ಸಿಸ್ಟಮಿಗೆ ಹೋದರೆ ಸಾಧಾರಣ 5ರಿಂದ 7 ರೂಪಾಯಿ ಒಳಗೆ ಆಗ್ತದೆ. ಅಂದರೆ ಆಲ್ಮೋಸ್ಟ್ ಈಕ್ವಲ್ ಟು ಎಲೆಕ್ಟ್ರಿಸಿಟಿ. ಸರ್, ನಿಮಗೆ ಏನು ಅನಿಸ್ತದೆ? ಅಂದರೆ ಈವರೆಗೆ ಏನಾದರೂ ಲಾಭ ನಷ್ಟದ ಲೆಕ್ಕಾಚಾರಗಳೇನಾದರೂ ಸಿಕ್ಕಿದೆಯಾ? ಹೇಗೆ? ಸಾಧಾರಣವಾಗಿ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಒಬ್ಬರು ಬ್ಯಾಂಕ್ ಎಂಪ್ಲಾಯಿ ಅಥವಾ ಎಲ್ಲಿಯೋ ಸರ್ವಿಸ್ನಲ್ಲಿದ್ದು ರಿಟೈರ್ಮೆಂಟ್ ಆಗ್ತಂತ ಒಂದು ಊಹನೆ ಮಾಡ್ತಾರೆ. ರಾ ಎಸ್ಟಿಮೇಟ್ ಇದೆ, ಒಂದು ಊಹನೆ ಮಾಡ್ಕೊಳ್ಳುವ. ಅವರಲ್ಲಿ PF, ಗ್ರಾಚ್ಯುಟಿ
ಒಂದಷ್ಟು ಅಮೌಂಟ್ ಅವ್ರ ಕೈ ಸಿಗುತ್ತೆ. ಅವರು ಅದನ್ನು ಮ್ಯೂಚುವಲ್ ಫಂಡಲ್ಲಿ ಅಥವಾ ಶೇರ್ ಮಾರ್ಕೆಟಲ್ಲಿ ಅಥವಾ ಇವತ್ತು FD ಅಂತೂ ತುಂಬ ಕಮ್ಮಿ ರೇಟ್ ಬರ್ತಾ ಉಂಟು. ಅದೆಲ್ಲರ ಬದಲು ಅವರ ಮನೆಯ ಚಾವಣಿ ಮೇಲೆ ಅವಕಾಶ ಇದ್ದರೆ ಈ ಒಂದು ಸೌರಶಕ್ತಿಗೆ ಉಪಯೋಗಿಸಿದರೆ ಬ್ಯಾಂಕಿನ EMI ಅದು ಬಡ್ಡಿ ಸಮೇತ ತೀರಿ ಹೋಗಿ ಒಂದು ಅಂದಾಜು 7 ರಿಂದ 8 ವರ್ಷ ಒಳಗೆ ಅವರ ಸಾಲ ತೀರ್ತದೆ. ಮತ್ತು ಯಾವುದೇ ಶ್ರಮ ಇಲ್ಲದೆ ಮತ್ತೆ ಉಳಿದಂತಹ ಬರುವಂತಹ ಅಮೌಂಟ್ ಎಲ್ಲ ಅವರಿಗೆ ಬೆನಿಫಿಟ್ ಅಂತ ನನ್ನ ಕ್ಯಾಲ್ಕುಲೇಷನ್ ಆಗಿತ್ತು. ಎಸ್ ಅದರ ಒಂದು ಲೈಫ್ ಟೈಮ್ ಎಷ್ಟು ಅನ್ನೋದ್ರ ಬಗ್ಗೆ ಕೇಳ್ತೇನೆ. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್, ಇಲ್ಲಿಂದ ಕರೆ ಮಾಡ್ತಾ ಇದ್ರಿ, ತಮ್ಮ ಹೆಸರೇನು? ನಮಸ್ತೆ ಸರ್, ನಾನು ಹಿರೇಡ್ಕದಿಂದ. ಎಸ್ ಹೇಳಿ ಸರ್. ಫಸ್ಟಿಗೆ ನಮ್ಮ ವಿಜಯ್ ಕುಮಾರ್ ಅವರಿಗೆ ನಮಸ್ತೆ ಸರ್. ವಿಜಯ್ ಕುಮಾರ್ ಅವರೇ ನಮಸ್ತೆ. ನಮಸ್ತೆ. ನೀವು ನಿಜವಾಗಿ ಒಂದು ಒಳ್ಳೆಯ ಕೆಲಸ ಮಾಡಿದ್ರಿ. ಯಾಕಂತ ಹೇಳಿದ್ರೆ ಉಡುಪಿ ಒಂದು ಪರಿಸರದಲ್ಲಿ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮತ್ತೆ ಈ ಒಂದು ರೀತಿಯ ಯೋಜನೆ ನೀವು ಮಾಡಿದ್ರಿ. ತುಂಬಾ ಒಂದು ಒಳ್ಳೆಯ ಕೆಲಸ ಮಾಡಿದ್ರಿ ವಿಜಯ್ ಕುಮಾರ್ ಅವರು. ಯಾಕಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ನಾವು ಕೂಡ ನಿಮ್ಮ ಒಂದು ನೆರವಿನಿಂದ ನಾವು ಕೂಡ ಅಂದ್ರೆ ನೀವು ಹಾಕಿದ್ರಿ ಅಂತ ಹೇಳಿ ಗೊತ್ತಾದ ನಂತರ ನಾವು ಕೂಡ ಮುಂದೆ ಹೋಗಿದ್ದೇವೆ ಈಗ. ಹಾಗೆ ಬಾಲಕೃಷ್ಣ ಅವರಿಗೆ ನಮಸ್ಕಾರ. ನಮಸ್ಕಾರ. ಆಕ್ಚುಲಿ ನೀವು ಆಗ ಬೆಳಿಗ್ಗೆ ಬಂದಿದ್ರಿ, ಒಂದು ಆರ್ಡರ್ ಕೂಡ ಮಾಡಿ ನಿಮ್ಗೆ ನಾವು ಕೊಟ್ಟಿದ್ದೇವೆ. ನಂದು ಒಂದೇ ಒಂದು ಕ್ವಶನ್ ಇರೋದು ಬಾಲಕೃಷ್ಣ ಅವರೇ ಅಥವಾ ಇವರಿಗೆ, ನಾವು ಮೆಸ್ಕಾಂ ನಮ್ಗೆ ಗ್ಯಾರಂಟಿ ಆಗಿ ಪ್ರತಿ ನೀವು ಹೇಳಿದ್ರೆ ಯಾವ್ದು ಕೂಡ 25 ವರ್ಷ ಕೊಡ್ತಾರೆ ಅಂತ ಹೇಳಿ, ಇದು ಸಾಧಾರಣ ಮಟ್ಟಿಗೆ ಈಗ ಬಾಂಡ್ ಪೋತ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಇದು ಸಾಧಾರಣವಾಗಿ ಗ್ಯಾರಂಟಿ ಇರ್ತದಲ್ಲ ಮಾತ್ರ ಒಂದು ಹೇಗೆ? ಎಸ್ ಓಕೆ ಅದಕ್ಕೆ ಉತ್ತರಿಸ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ಏನು ಭದ್ರತೆ ಏನು ಇವರು ಕೊಡ್ತೇನೆ ಅಂತ ಹೇಳಿ ಸರ್ಕಾರದವ್ರನ್ನ ಹೇಗೆ ನಂಬೋದು ಅವರು, ಅಂದ್ರೆ ಆ ರೀತಿ ಕೇಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಈಗ ಇದೊಂದು ಮೌಖಿಕ ಆಶ್ವಾಸನೆ ಅಲ್ಲ, ರಾಜಕಾರಣಿಗಳ ಥರ ಆ ಆಶ್ವಾಸನೆ ಅಲ್ಲ. ಇದೇನಂತ ಹೇಳಿದ್ರೆ ಒಂದು ಅಗ್ರಿಮೆಂಟ್ ಅಂತ ಹೇಳ್ತೇವೆ ನಾವು, ಪವರ್ ಪರ್ಚೇಸ್ ಅಗ್ರಿಮೆಂಟ್. ಅಂದರೆ ಯಾವುದೇ ಪವರ್ ಜನರೇಟ್ ಮಾಡುವಂಥ ಕಂಪನಿಗಳು KPC ಅಥವಾ ಮೆಸ್ಕಾಂ ಜೊತೆಗೆ ಏನು ಒಪ್ಪಂದ ಮಾಡ್ಕೊಳ್ತಾರೆ, ಅದೇ ಥರ ಇಂಡಿವಿಜುವಲ್ ಕಸ್ಟಮರ್ ಹತ್ರ ಮಾಡುವಂಥ ಒಂದು ಇದು ಒಪ್ಪಂದ. ಅದರ ಪ್ರಕಾರ ಏನಂತ ಹೇಳಿದರೆ 25 ವರ್ಷ ತನಕ ನಾವು ಈ ದರದಲ್ಲಿ ಈ ಒಂದು ಸೌರಶಕ್ತಿಯಿಂದ ಏನು ವಿದ್ಯುತ್ ನೀವು ಉತ್ಪಾದನೆ ಮಾಡಿ ಕೊಡ್ತೀರಿ ಅದನ್ನು ನಾವು ತಗೊಳ್ತೇವೆ. ಇದನ್ನು ನಾವು ಅದರ ಪೇಮೆಂಟನ್ನು ನಾವು ಬಿಲ್ ಆಗಿ 30 ದಿವಸದೊಳಗೆ ಪಾವತಿ ಮಾಡ್ತೇವೆ. ಪಾವತಿ ಮಾಡಲಿಕ್ಕೆ ತಡ ಆದರೆ ಅದಕ್ಕೆ ನಾವು ಗ್ರಾಹಕರಿಗೆ ಏನು ಬಡ್ಡಿ ದರ ಹಾಕಿ ಕೊಡ್ತೇವ, ಫೈನ್ ಹಾಕ್ತೇವ, ಅದೇ ರೀತಿ ನಾವು ಬಡ್ಡಿ ದರ ಹಾಕಿ ನಿಮಗೆ ಹೆಚ್ಚುವರಿ ದುಡ್ಡನ್ನು ಕೊಡ್ತೇವೆ. ಈ ಇಷ್ಟು ಅಂಶಗಳನ್ನು ಒಳಗೊಂಡಂತಹ ಒಂದು ಒಪ್ಪಂದ ಕರಾರಿದೆ ಇದರಲ್ಲಿ. ಇದನ್ನು ನಾವು ಕೂಡ ನಮ್ಮ ಲೀಗಲ್ ಪ್ಯಾನಲ್ನಲ್ಲಿ ಅದನ್ನು ಡಿಸ್ಕಸ್ ಮಾಡಿದ್ದೇವೆ. ಆವಾಗಲೂ ಅವರು ಹೇಳ್ತಾರೆ ಏನಂತ ಹೇಳಿದರೆ, ಈಗ ನಮ್ಮ ಒಂದು ಕಂಟ್ರೋಲ್ನಲ್ಲಿ ಇರುವಂತಹ ಒಂದು ಒಪ್ಪಂದ ಏನಿದೆ ಮೌಖಿಕ ಅಲ್ಲ, ಇದು ಲಿಖಿತ ಒಪ್ಪಂದ. ಅದು ಈಗ ಎಲ್ಲ ನಮ್ಮ ವ್ಯವಹಾರಗಳಲ್ಲಿ ನಡೆಯುವಂಥದ್ದು ಅದೇ, ಜಾಗ ಇದಿರುವುದು, ಬೇರೆ ಎಲ್ಲ ಅಗ್ರಿಮೆಂಟ್ಗಳು ಇರುವುದು ಒಂದು ಲಿಖಿತ ಆಧಾರ. ಹಾ, ಅದರ ಪ್ರಕಾರ ಇದನ್ನು ನೋಡಿದರೆ ನಾವು ಭರವಸೆ ಅಂತ ಹೇಳ್ಬೋದು, ಅಂದರೆ ಕೊಟ್ಟೇ ಕೊಡ್ತಾರೆ ಅಂತ. ಇಲ್ಲದಿದ್ದರೆ ಅದಕ್ಕೆ ಬೇರೆ ನಮ್ಮ ಕೋರ್ಟ್ ಮುಖಾಂತರವಾಯಿತು ಏನೋ ಇದೆ ಅದನ್ನು ನಾವು ಮುಂದುವರಿಸಬೇಕಾಗ್ತದೆ. ಬಟ್ ಅಲ್ಲಿವರೆಗೆ ಹೋಗ್ಲಿಕ್ಕಿಲ್ಲ ಅಂತ ನಮ್ಮ ಭಾವನೆ. ಯಾಕೆಂತ ಹೇಳಿದ್ರೆ ಇದು ನಿಜವಾಗಿ ಅಭಾವ ಇರುವಂತ ಒಂದು ಸೆಕ್ಟರ್. ಇದು ವಿದ್ಯುತ್ನ ಸಮಸ್ಯೆ ತುಂಬಾ ಇದೆ, ಹಾಗಾಗಿ ಆಗ್ಲಿಕ್ಕಿಲ್ಲ ಅಂತ. ಸರ್, ಸರ್ಕಾರಕ್ಕೆ ಇದು ಲಾಭದಾಯಕ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? 9 ರೂಪಾಯಿ 50 ಪೈಸೆ ಕೊಟ್ಟು ಖರೀದಿ ಮಾಡುವಂಥದ್ದು ಸರ್ಕಾರಕ್ಕೆ ಲಾಭದಾಯಕ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅದಕ್ಕಿಂತ ಮುಂಚೆ ಇವರು ಬಾಲಕೃಷ್ಣ ಹೇಳಿದ್ದಕ್ಕೆ ನನ್ನೊಂದು ಪೂರಕವಾದ ಒಂದು ವಿಷಯ ಏನಂತ ಹೇಳಿದ್ರೆ, ನಾನು ಸೌರಶಕ್ತಿ ಘಟಕವನ್ನು ಅಳಿಸಿದಾಗ 100ರಲ್ಲಿ 99 ಜನ ಕೇಳಿದ ಪ್ರಶ್ನೆ ಇದೆ, ನಿಮಗೆ ದುಡ್ಡು ಕೊಡ್ತಾರೆ ಹೇಗೆ ಗ್ಯಾರಂಟಿ ಮಾಡೋದು? ನಾನು ಅದಕ್ಕೆ ಹೇಳಿದೆ, ನೋಡಿ, ಪ್ರಾರಂಭ ಹಂತದಲ್ಲಿ ನಾನು ಒಂದು ಹೆಜ್ಜೆ ಮುಂದಿಟ್ಟಿದ್ದೇನೆ. ಮುಂದಿನ ಹಂತದಲ್ಲಿ ನೀವೆಲ್ಲರೂ ದಯವಿಟ್ಟು ನನ್ನ ಜೊತೆಗೆ ಸೇರಬೇಕು. ನೀವೆಲ್ಲರೂ ಸಹ ನಿಮ್ಮ ಮನೆಯ ಮೇಲೆ ಒಂದು ಮೇಲ್ಛಾವಣಿ ಘಟಕ ಹಾಕಿ ನಾವೆಲ್ಲರೂ ಒಂದು ವೇದಿಕೆ ತಯಾರು ಮಾಡುವ. ಹಾಗೇನೆ ಅಲ್ಲಿ ಸಮಸ್ಯೆ ಬಂದರೆ ನಾವು ವೇದಿಕೆ ಮೂಲಕ ಹೋರಾಡುವ. ನಾವು ಒಬ್ಬೊಬ್ಬರೇ ಹೋರಾಡೋ ಬದಲು ವೇದಿಕೆಯ ಮೂಲಕ ಹೋರಾಡಿದರೆ ಅದಕ್ಕೆ ಹೆಚ್ಚು ಶಕ್ತಿ ಬರ್ತದೆ ಅನ್ನೋ ವಿಚಾರವನ್ನು ನಾನು ಎಲ್ಲರಿಗೂ ತಿಳಿಸಿದ್ದೇನೆ. ಸೊ ಇದರ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವ ಶ್ರೀ ವಿನಯ್ ಕುಮಾರ್ ಸೊರಕೇರಿ ನನ್ನೊಂದು ಈ ಕಾರ್ಯಕ್ರಮದ ಮೂಲಕ ಒಂದು ವಿನಂತಿ ಏನಂತ ಹೇಳಿದ್ರೆ, ಈ ಸೋಲಾರ್ ವ್ಯವಸ್ಥೆ ಸೌರಶಕ್ತಿ ಘಟಕದಲ್ಲಿ ಯಾರ್ಯಾರು ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದಾರೆ ಅವರಿಗೆ ರಿಪೇಮೆಂಟ್ ಆಗುವ ಸಂದರ್ಭದಲ್ಲಿ ಏನಾದ್ರು ವ್ಯವಸ್ಥೆ ವ್ಯತ್ಯಾಸಗಳಿದ್ದಲ್ಲಿ ಒಂದು ಅದಕ್ಕೋಸ್ಕರ ಒಂದು ಪ್ರತ್ಯೇಕ ಸೆಲ್ ಮಾಡಿ, ಸೊ ಆ ಗ್ರಾಹಕರಿಗೆ ಶೀಘ್ರ ನ್ಯಾಯ ದೊರಕಿಸಿಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕಂತ ನಾನು ವಿನಂತಿಸ್ತೇನೆ. ಸರ್, ಇನ್ನೊಂದು ಕರೆ ಇದೆ. ಹಲೋ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ಉಡುಪಿ ಮಹೇಶ್ ಅಂತ. ಮಹೇಶ್ ಅವರೇ ಹೇಳಿ, ಸೌರಶಕ್ತಿಯ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಸರ್. ಅದೇ ನೆನಪಾಡಿ. ಹಲೋ.
ಎಸ್ ಹೇಳಿ ಹೇಳಿ ಕೇಳ್ತಾ ಇದೆ ಸರ್, ಕೇಳ್ತಾ ನನ್ನ ಪ್ರಶ್ನೆ ಬಾಲಕೃಷ್ಣ ಅವರಿಗೆ. ಎಸ್. ಬಾಲಕೃಷ್ಣ ಅವರೇ, ಆಸ್ ಎ ಸರ್ವಿಸ್ ಪ್ರೊವೈಡರ್ ನಿಮಗೆ ಮೀಟರ್ ಮತ್ತೆ ಕಂಡೀಷನ್ಗೆ ತೊಂದರೆ ಆಗ್ತಾ ಇಲ್ವಾ? ಹಾಂ ಏನು ಹೇಳಿದ್ರಿ ಸರ್, ತಮ್ಮ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳ್ತೀರಾ ಸರ್? ಅಲ್ಲ ಆಸ್ ಎ ಸರ್ವಿಸ್ ಪ್ರೊವೈಡರ್ ಆರ್ಬಿಂದ ಹಾಂ ನೀವು ಈ ಇನ್ಸ್ಟಾಲೇಷನ್ ಮಾಡುವಾಗ ಇದಕ್ಕೆ ಬೇಕಾಗುವ ಕಂಡೀಷನ್ಸ್ ಇದೆ ನೋಡಿ, ಮೀಟರ್ ಇನ್ಸ್ಪೆಕ್ಷನ್ ಆಗಬೇಕು ಎಲ್ಲ ಫ್ರಮ್ ಮೆಸ್ಕಾಮ್ ಇಂದ. ಇದು ಫುಲ್ಫಿಲ್ ಮಾಡೋದ್ರಲ್ಲಿ ಏನು ತೊಂದರೆ ಆಗ್ತಾ ಇಲ್ಲ, ಯಾಕಂದ್ರೆ ಇದು ಓಕೆ ಫಸ್ಟ್ ಪೈಲಟ್ ಪ್ರಾಜೆಕ್ಟ್ ಅಲ್ಲಿ ಇದೆ, ಸರಿಯಾಗಿ ಆಗ್ತಾ ಇದೆ. ಈಗ ಮುಂದಿನ ಲಾರ್ಜ್ ಸ್ಕೇಲ್ ಅಲ್ಲಿ ಎಕ್ಸ್ಟೆಂಡ್ ಮಾಡುವಾಗ ಇದನ್ನ ನಾವು ಮೆಸ್ಕಾಮ್ ಅಥವಾ ಯಾವ್ದೋ ಸರ್ವಿಸ್ ಯುಟಿಲಿಟಿ ಮೇಲೆ ಡಿಪೆಂಡ್ ಆಗಿದ್ರಿಂದ ಮುಂದೆ ತೊಂದರೆ ಆಗ್ಲಿಕ್ಕಿಲ್ವಾ? ಆಸ್ ಎ ಕಂಪೇರ್ ಟು ಡಿಸೆಂಟ್ರಲೈಸ್ ಸೋಲಾರ್ ಸಿಸ್ಟಮ್ ಕಂಪೇರ್ ಮಾಡಿದ್ರೆ ಇದು ಹೇಗೆ ಒಂದು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಬಹುದು ಅಂತ. ಖಂಡಿತ ಸರ್, ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು. ಅವ್ರು ಕೇಳ್ತಾ ಇದ್ದಾರೆ, ಇದನ್ನ ಅಂದರೆ ಮನೆಯಲ್ಲಿ ಒಂದು ಸಣ್ಣ ಸಣ್ಣ ಸೋಲಾರ್ ವಿಚಾರಗಳನ್ನು ಬಳಸಿಕೊಳ್ಳುವಾಗ ಓಕೆ, ಆದರೆ ದೊಡ್ಡ ಮಟ್ಟದಲ್ಲಿ ಇಡೀ ಮನೆಯ ಒಂದು ವಿದ್ಯುತ್ ವ್ಯವಸ್ಥೆಯೇ ಸೋಲಾರ್ಗೆ ಕನ್ವರ್ಟ್ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಮೆಸ್ಕಾಮ್ನವರಿಂದ ನಿಮಗೆ ಪೂರಕವಾಗಿ ಪ್ರತಿಕ್ರಿಯೆ ಸಿಗ್ತದಾ? ಅವರು ಇದಕ್ಕೆ ಪೂರಕವಾದಂಥ ಒಂದಷ್ಟು ಕಾನೂನು ಕಟ್ಟಳೆಗಳನ್ನು ರಚಿಸಿಕೊಂಡಿದ್ದಾರಾ ಅನ್ನೋದನ್ನು ಕೇಳ್ತಾ ಇದ್ದಾರೆ ಅವರು. ಹಾಂ, ಈಗ ನಾವು ಈ ಒಂದು ನೆಟ್ ಮೀಟ್ರಿಂಗ್, ಯಾಕಂದ್ರೆ ಒಂದು ಚಾರ್ಜ್ ಕೊಡಬೇಕಿದ್ರೆ ಎಷ್ಟು ಕಷ್ಟ ಇದೆ ಅಂತ ನಮ್ಗೆ ಗೊತ್ತಿದೆ ಎಲ್ರಿಗೂ. ಅಲ್ಲ, ಇದನ್ನು ಈಗ ನಾವು ಪ್ರಥಮ ಘಟಕ ಆಗುವಾಗಲೂ ಸಮೇತ ಸಾಧಾರಣ ವಿಜಯಕುಮಾರ್ ಅವರಿಗೂ ಗೊತ್ತಿದೆ, ನಾವೊಂದು 6 ತಿಂಗಳಿಂದ ಇದನ್ನು ಮಾಡ್ತಾ ಇದ್ದೇವೆ ಈ ಪ್ರೋಸೆಸ್ಸನ್ನು. ಬಟ್ ಅದು ಫಸ್ಟ್ ಕೇಸ್ ಆದ್ದರಿಂದ ಇಷ್ಟು ತೊಂದರೆ ಆಗಿರ್ಬೋದು ಅಂತ ನಮ್ಮ ಒಂದು ಇದು. ಬಟ್ ಈಗ ನಾನು ಅದಾದ ನಂತರ ಕೆಲವು ಇದನ್ನು ಮಾಡ್ತಾ ಇದ್ದೇನೆ, ಅದರಲ್ಲಿ ಏನು ನಮಗೆ ಸಮಸ್ಯೆ ಬಂದಿಲ್ಲ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಒಂದನೇದಾಗಿ ಮೆಸ್ಕಾಮ್ನವರಿಗೆ ಒಂದು ಪೂರಕವಾಗಿರುವಂಥ ಇದು ವ್ಯವಸ್ಥೆ. ಯಾಕೆಂತ ಹೇಳಿದರೆ ಕರೆಂಟ್ ಅವರು ತಯಾರು ಮಾಡೋದಿಲ್ಲ, ಆದರೆ ಅವರು ಕರೆಂಟ್ ಕೊಡಲಿಲ್ಲ ಅಂತ ಹೇಳಿದರೆ ಅವರ ಕಚೇರಿ ಮುಂದೆ ಬಂದು ಧರಣಿ ಮಾಡ್ತಾರೆ. ಆದ್ರಿಂದ ಅವರಿಗೆ ಇದೊಂದು ನಾವು ಕೇವಲ ವಿತರಕರಷ್ಟೇ, ಆದರೆ ಅದು ಯಾರಿಗೂ ಗೊತ್ತಿಲ್ಲ. ಅವ್ರ ಹತ್ರ ಇದ್ರೆ ಅವ್ರು ಕೊಡ್ತಾರೆ, ಇದು ಹಾಗೆ ಅಲ್ಲ. ಆದ್ರಿಂದ ಈಗ ನಾವು ಮಾಡುವುದರಿಂದ ಅಥವಾ ನಾವು ಒಂದು ಈ ಸೋಲಾರ್ ಘಟಕ ಸ್ಥಾಪನೆ ಮಾಡಿ ಕೊಡುವುದರಿಂದ ಅವರಿಗೂ ಒಂದು ಸ್ವಲ್ಪ ಬರ್ಡನ್ ಕಡಿಮೆ ಆಗ್ತದೆ ಅಂತ. ಆದ್ರಿಂದ ಅವರು, ನಾನು ಈ ಮಾಧ್ಯಮದ ಮೂಲಕ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದ್ರೆ, ನನಗೆ ಈವರೆಗೆ ನಾವು ಸಾಧಾರಣ ಒಂದು 4-5 ಘಟಕ ಈ ತರ ಈಗ ಮಾಡ್ತಾ ಇದ್ದೇವೆ. ನನಗೆ ಇಷ್ಟರವರೆಗೆ ಮೆಸ್ಕಾಂ ಸಿಬ್ಬಂದಿಗಳಿಂದಾಗಲಿ ಅಧಿಕಾರಿಗಳಿಂದಾಗಲಿ ಯಾವುದೇ ತೊಂದರೆ ಬಂದಿಲ್ಲ. ಅದರ ಬದಲಿಗೆ ನಮಗೆ ಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ವಿಷಯದಲ್ಲಿ ನಾವು ತಪ್ಪಿದ್ರು ನಮಗೆ ಅದನ್ನು ಸರಿ ಮಾಡಿ ಕೊಟ್ಟಿದ್ದಾರೆ. ಈಗ ಉಡುಪಿಯಲ್ಲಿ ಹೊಸದಾಗಿ ಮಾಡುವಾಗ ಅವರಿಗೆ ಗೊತ್ತಿಲ್ಲದ ವಿಷಯಗಳನ್ನು ಕೂಡ ನಮ್ಮಿಂದ ಬೇರೆ ಬೇರೆ ಮಾಧ್ಯಮದ ಮೂಲಕ ಅದನ್ನು ಪಡ್ಕೊಂಡಿದ್ದಾರೆ. ನಮಗೆ ಎಲ್ಲ ರೀತಿಯ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆದ್ರಿಂದ ಮತ್ತೆ ಇದು ಒಂದು ಸತಿ ಅಗ್ರಿಮೆಂಟ್ ಆಗಿ ಅವರ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಅವರ ರಿಜಿಸ್ಟ್ರಲ್ಲಿ ಅವರ ಅಕೌಂಟ್ ಐಡಿಯಲ್ಲಿ ಅದು ಎಂಟ್ರಿ ಆಗಿಬಿಟ್ರೆ ಮತ್ತೆ ಇದು ಆಟೋಮೆಟಿಕ್ ಪ್ರೊಸೆಸ್. ಅಂದರೆ ಆ ರೀಡಿಂಗ್ ಬಂದಾಗೆ ಅವರು ದುಡ್ಡು ಕಟ್ಟಬೇಕಾ ಅಥವಾ ಇವರು ದುಡ್ಡು ಕೊಡಬೇಕಾ, ಅದು ಆಟೋಮೆಟಿಕ್ ಆಗಿ ಆಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ. ಆದ್ರಿಂದ ಆ ಅಮೌಂಟ್ ಕೊಡೋದು ಹಾಗೆ, ಇವರು ತಿಂಗಳು ಹೋಗಿ ಚೆಕ್ ಕೇಳಬೇಕಂತಿಲ್ಲ, ಅದು ನೇರವಾಗಿ ಅವರ ಖಾತೆಗೆ ಇದಾಗ್ತದೆ, ತಲುಪುತ್ತದೆ. ಯಾಕೆಂತ ಹೇಳಿದ್ರೆ ಅದನ್ನು ನಾವು ಅಗ್ರಿಮೆಂಟ್ ಮಾಡುವಾಗಲೇ ಆ ಇವರ ಅಕೌಂಟ್ದು ಖಾತೆಯ ವಿವರನ್ನೆಲ್ಲ ನಾವು ಅದರೊಟ್ಟಿಗೆ ಲಗತ್ತೀಕರಿಸಿ ಕೊಡ್ತೇವೆ. ಆದ್ರಿಂದ ಡೈರೆಕ್ಟ್ ಆ ಟ್ರಾನ್ಸ್ಫರಿಂಗ್ ಅಂತ ಒಂದು ಈಗ ನಾವು ಇನ್ಸ್ಟಾಲೇಷನ್ ಅಲ್ಲೇ ಇದೆ ಮಾತಾಡ್ತಾ ಇದ್ವಿ, ಎಷ್ಟು ಖರ್ಚು ವೆಚ್ಚ ಎಷ್ಟು ಬರಬಹುದು? ಅದೇ ಈಗ ನಾವು ಇವರಿಗೆ ಮಾಡಿದಂತ ಒಂದು ಘಟಕದ ನಾವು ಈಗ ನಮಗೆ ಕರೆಕ್ಟ್ ಆಗಿ ಅದರ ಖರ್ಚು ವೆಚ್ಚ ಎಷ್ಟಾಗಿದೆ ಅಂತ ಸಿಕ್ಕಿದೆ. ಸೊ ಇದರಲ್ಲಿ ನಮ್ಮ ಸಿಸ್ಟಮ್ಗೆ ಅಂತ ಹೇಳಿದ್ರೆ ಸೋಲಾರ್ ಘಟಕ ಅಳವಡಿಸಲಿಕ್ಕೆ ಮತ್ತೆ ಅದನ್ನ ಇದಕ್ಕೆ ಮೆಸ್ಕಾಮಿಗೆ ಕೊಡ್ಲಿಕ್ಕೆ ಸಾಧಾರಣ ವಿಜಯಕುಮಾರ್ ಅವರ ಅಭಿಪ್ರಾಯದ ಪ್ರಕಾರ 9 ರಿಂದ 9.5 ಲಕ್ಷ ಖರ್ಚಾಗಿದೆ. 9.5 ಲಕ್ಷ ಖರ್ಚಾಗಿದೆ. ಹೌದು, ಅಂದ್ರೆ 9 ಲಕ್ಷ ನಮ್ಮ ಘಟಕಕ್ಕೆ ಪ್ಲಸ್ ಒಂದು 50,000 60,000 ರೂಪಾಯಿ ಒಳಗೆ ಆ ಒಂದು ಅದನ್ನ ಬೇರೆಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ, ಅಂದ್ರೆ ಅವರಲ್ಲಿ ಬೇರೆ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿತ್ತು. ಅಂದ್ರೆ ಅವರಲ್ಲಿ 3 ಫೇಸ್ ಕರೆಂಟ್ ಇರಲಿಲ್ಲ. ಅಂದ್ರೆ ಇದು 5 ಕಿಲೋವಾಟ್ ವರೆಗೆ ಸಿಂಗಲ್ ಫೇಸ್, 5 ಕಿಲೋವಾಟ್ ಗಿಂತ ದೊಡ್ಡ ಸಿಸ್ಟಮ್ ಆದ್ರೆ ಅದಕ್ಕೆ 3 ಫೇಸ್. ಹಾಗೆ 3 ಫೇಸ್ಗೆ ಅವರದ್ದು ಅಪ್ಗ್ರೇಡೇಷನ್ ಎಲ್ಲ ಮಾಡ್ಲಿಕ್ಕಿತ್ತು ಮನೆಯಲ್ಲಿ. ಅದೆಲ್ಲ ಖರ್ಚು ಸೇರಿ ಸಾಧಾರಣ 9.5 ಲಕ್ಷ ಅವರಿಗೆ 9.5 ಲಕ್ಷ ರೂಪಾಯಿ ಆಯ್ತು. ಸರಿ, 40 ರಿಂದ 45 ಯೂನಿಟ್ ನಮಗೆ ಉತ್ಪತ್ತಿ ಆಯ್ತು ಅಂತ ಆದ್ರೆ ಪ್ರತಿದಿನ ಅಥವಾ ಒಂದು ವರ್ಷದ ಸರಾಸರಿ ನಮಗೆ ಎಷ್ಟು ಹಣ, ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ಹಣ ಸಿಗಬಹುದು ಸರ್ ಇದರಲ್ಲಿ? ಅಂದಾಜು 11,000 ರಿಂದ 11,200 ರೂಪಾಯಿ ತನಕ ನಮಗೆ ಪ್ರತಿ ತಿಂಗಳು ಸಿಗ್ತದೆ. 11,200 ರೂಪಾಯಿ. ಇದರ 9.5 ಲಕ್ಷ ರೂಪಾಯಿಗೆ ತಾವು ಒಂದು ವೇಳೆ ಸಾಲವನ್ನ ಮಾಡಿ ಅಥವಾ ಏನಾದರೂ ಲೋನ್ ಮಾಡಿದ್ರೆ ಅದರ EMI ಎಷ್ಟು ಬರ್ಬೋದು ಸರ್? ಇವತ್ತು ನೋಡಿ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಅದರಲ್ಲಿ ಹೋಮ್ ಇದಕ್ಕೋಸ್ಕರ ವಿಶೇಷವಾಗಿ ಏನಾದರೂ ವ್ಯವಸ್ಥೆ ಇದೆಯಾ? ವಿಶೇಷ ಏನಿಲ್ಲ, ಹೋಮ್ ಲೋನ್ನಲ್ಲಿ ಇದನ್ನು ಟ್ರೀಟ್ಮೆಂಟ್ ಮಾಡ್ತಾರೆ. ಇವತ್ತು ಹೋಮ್ ಲೋನ್ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಬರ್ತಾ ಉಂಟು. ಸಾಧಾರಣ ಈಗ ಚಾಲ್ತಿಯಲ್ಲಿರುವ ದರ ಸಾಧಾರಣ 9 ರಿಂದ 9.5% ಉಂಟು. ಸೊ 9.5% ಅಂತ ನೀವು ಹಿಡಿದ್ರೆ ಸಹ ಸುಮಾರು 9,000 EMI ಹಿಡಿದ್ರೆ ಸಹ ನಿಮಗೆ 11,000 ಬರ್ತದೆ.
ಅದರಲ್ಲಿ ಬಂದಂತಹ ಪೂರ್ಣ ಮೊಬಲಗನ್ನು ನೀವು ಸಾಲ ಖಾತೆಗೆ ಹಾಕಿದರೆ ನಿಮ್ಮ ಸಾಲ ಬಹಳ ಬೇಗ ತೀರ್ತದೆ. ಒಂದು 10 ವರ್ಷ EMI ಅವರು ಲೆಕ್ಕಾಚಾರ ಮಾಡಿದರೆ, ಬ್ಯಾಂಕ್ನವರು ಲೆಕ್ಕಾಚಾರ ಮಾಡಿದರೆ ಸುಮಾರು 8.5 ವರ್ಷದೊಳಗೆ ಸಾಲ ಖಾತೆ ಬರ್ಕಾಸ್ತಾಗ್ತದೆ. ಸರಿ, ಆ ನಂತರ 8 ವರ್ಷದವರೆಗೆ ಇದು ನಡೆಯಿತು ಅಂತ. 8 ವರ್ಷ ಇದರ ಒಟ್ಟು ಆಯಸ್ಸೆಷ್ಟು? ಇದು ಒಂದು ಸರಿಯಾಗಿ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡುತ್ತೆ? ಆ್ಯಕ್ಚುಲಿ ಇದರಲ್ಲಿ ಬರುವಂಥ ಪ್ಯಾನಲ್ಗಳು ಮಿನಿಮಮ್ 25 ವರ್ಷ ಅದರ ಎಫಿಷಿಯನ್ಸಿ ಇರ್ತದೆ. ಕನಿಷ್ಠ 25 ವರ್ಷ. 25 ವರ್ಷ ಅಂದರೆ 25 ವರ್ಷಕ್ಕೆ ನಾವು ಅದರ ಪರ್ಫಾರ್ಮೆನ್ಸ್ ವಾರಂಟಿ ಅಂತ ನಾವು ಕೊಡ್ತೇವೆ. ಅಂದರೆ ಇಷ್ಟು ಶಕ್ತಿ ಅದು ಉತ್ಪಾದನೆ ಮಾಡ್ತದೆ 25 ವರ್ಷ ತನಕ ಅಂತ. ಆಮೇಲೆ ಬರುವಂಥದ್ದು ಇದರಲ್ಲಿ ಹೆಚ್ಚು ಕಾಂಪೊನೆಂಟ್ಗಳಿಲ್ಲ, ಬ್ಯಾಟ್ರಿ ಅದು ಇದು ಮೇಂಟೆನೆನ್ಸ್ ಏನಿಲ್ಲ, ಯಾವುದೂ ಇಲ್ಲ. ಇದರ ನಂತರ ಬರುವಂಥದ್ದು ಒಂದು ಇನ್ವರ್ಟರ್ ಅಂತ ಹೇಳಿದ್ರೆ ಆ ಸೋಲಾರಲ್ಲಿ ಉತ್ಪತ್ತಿ ಆಗುವಂಥದ್ದು ಇದು DC ಕರೆಂಟ್, ಡೈರೆಕ್ಟ್ ಕರೆಂಟ್, ಅದನ್ನು ನಮಗೆ ಆಲ್ಟರ್ನೇಟಿವ್ ಕರೆಂಟ್ ಆಗಿ ಬದಲಾವಣೆ ಮಾಡಿ ಕೊಡಲಿಕ್ಕೆ ಇನ್ವರ್ಟರ್ ಬೇಕು. ಆ ಇನ್ವರ್ಟರಿಂದ ಕನ್ವರ್ಟ್ ಆಗಿ ನಮ್ಮ ಲೈನಿಗೆ ಫೀಡ್ ಆಗ್ತದೆ. ಆ ಇನ್ವರ್ಟರ್ಗೆ ಕೂಡ ನಾವು 5 ವರ್ಷ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ವಾರಂಟಿ ಇದೆ. ಮತ್ತು ಅದಕ್ಕೆ ಬೇಕಾದಂಥ ಈ ಸರ್ಜ್ ಪ್ರೊಟೆಕ್ಷನ್ಸ್ ಡಿವೈಸು ಮತ್ತು ಅರ್ಥಿಂಗು ಎಲ್ಲವನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿ ಕೊಡ್ತೇವೆ. ಆದ್ದರಿಂದ ಮಿನಿಮಮ್ 5 ವರ್ಷ ಅಂತ ಹೇಳಿದರೆ ಆ ಇನ್ವರ್ಟರ್ಗಳು 10 ವರ್ಷ ಅಂತೂ ಬಾಳಿಕೆ ಬರುತ್ತೆ. 10 ವರ್ಷದ ನಂತರ ಮಾತ್ರ ಸಾಧಾರಣ ಒಂದು ಈ ಟೋಟಲ್ ಇನ್ವೆಸ್ಟ್ಮೆಂಟ್ನ ಒಂದು 15% ಮತ್ತೊಮ್ಮೆ ಇನ್ವರ್ಟರ್ ರಿಪ್ಲೇಸ್ಮೆಂಟಲ್ಲಿ ಖರ್ಚು ಬರುವಂಥ ಸಾಧ್ಯತೆ ಇದೆ. ಅಂದರೆ ಸಾಧಾರಣ 1.5 ಲಕ್ಷ 10 ವರ್ಷದಲ್ಲಿ ಒಮ್ಮೆ ಬರುವಂಥ ಸಾಧ್ಯತೆ ಇದೆ. ಆದರೆ ಇವರು ಹೇಳಿದಾಗೆ 11,200 ಪ್ಲಸ್ ಇವರ ಕರೆಂಟ್ ಬಿಲ್ ಉಂಟು. ಹಾಗಾಗಿ ಅದು ಲೆಕ್ಕ ಆಗಿದ್ರೆ ಸಾಧಾರಣ ಒಂದು 12,000 ರೂಪಾಯಿ ಇದರಲ್ಲಿ ತಿಂಗಳಿಗೆ ಆದಾಯ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಎಸ್, ಇದರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತೇನೆ. ಒಂದು ಪುಟ್ಟ ವಿರಾಮ ವೀಕ್ಷಕರೇ, ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿತೆ. ವಿರಾಮದ ಬಳಿಕ ಸೌರಶಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಸೂರ್ಯನ ಬೆಳಕಿನಿಂದ ವಿದ್ಯುತ್ತನ್ನು ತಯಾರಿಸಿ ಅದನ್ನು ಸರ್ಕಾರದ ಏನು ಇಂಧನ ಇಲಾಖೆ ಇದೆ ಅಲ್ಲಿಗೆ ಒಂದು ಏನು ಮಾರಾಟ ಮಾಡುವಂಥ ಒಂದು ಹೊಸ ಯೋಜನೆ ಇದೆ, ಅದರ ಬಗ್ಗೆ ಮಾತನಾಡ್ತಾ ಇದ್ವಿ. ಉಡುಪಿಯಲ್ಲಿ ಒಂದು ಜಿಲ್ಲೆಯಲ್ಲಿ ಮೊದಲ ಘಟಕವಾಗಿ ವಿಜಯಕುಮಾರ್ ಅವರು ಉಡುಪಿ ನಗರ ಭಾಗದಲ್ಲಿ ಅದನ್ನು ಮಾಡಿರುವಂಥದ್ದು. ಅವರಲ್ಲಿ ನಾವು ಅವರ ಅನುಭವ ಮತ್ತು ಮುಂದಿನ ದಿನಗಳಲ್ಲಿ ಆ ರೀತಿ ಒಂದು ಏನು ಹೆಜ್ಜೆಯನ್ನು ಇಡಬೇಕು ಅಂತ ಇದ್ದಾರೆ, ಅವರಿಗೆ ಒಂದಷ್ಟು ಮಾರ್ಗದರ್ಶನವನ್ನು ದೊರಕಿಸಿಕೊಡೋ ಕೆಲಸವನ್ನು ಮಾಡ್ತಾ ಇದ್ವಿ. ಒಬ್ಬರು ಕರೆಯನ್ನು ಮಾಡಿದ್ದಾರೆ, ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು? ಹಲೋ, ನನ್ನ ಹೆಸರು ಅಭಯ್ ಅಂತ, ಬೈಂದೂರಿಂದ. ಎಸ್, ಹೇಳಿ. ಸೌರಶಕ್ತಿಯ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಏನಾದರೂ ಪ್ರಶ್ನೆಗಳಿತ್ತ ನಿಮ್ಮಲ್ಲಿ? ಸರ್, ನಮ್ಮ ಪ್ರಶ್ನೆ ಬಾಲಕೃಷ್ಣ ಅವರಿಗೆ. ಶಿರಡಿಯಲ್ಲಿ ಅನ್ನವನ್ನೆಲ್ಲ ಸೋಲಾರ್ ನಿಂದಾನೇ ಮಾಡ್ತಾರೆ. ಅದಕ್ಕೆ ಹೆಚ್ಚಿನ ಜಾಗ ಖರ್ಚಾಗ್ತದೆ, ಅದರ ಬಗ್ಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಎಸ್, ಓಕೆ, ಧನ್ಯವಾದಗಳು. ಅವರು ಏನು ಶಿರಡಿಯಲ್ಲಿ ಈ ಅನ್ನವನ್ನೆಲ್ಲ ಸೋಲಾರಲ್ಲೇ ಬೇಯಿಸ್ತಾರೆ, ಅಂದರೆ ಸೋಲಾರ್ನ ವಿವಿಧ ಬೇರೆ ಬೇರೆ ಬಳಕೆಗಳ ಬಗ್ಗೆ ಅವರು ಕೇಳ್ತಾ ಇದ್ರು. ಆ ಒಂದು ಪ್ರಯತ್ನ ಈ ಭಾಗದಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋದು ಅವ್ರ ಪ್ರಶ್ನೆ. ಅದನ್ನು ಸೋಲಾರ್ ಕುಕ್ಕರ್ ಅಂತ ನಾವು ಹೇಳ್ತೇವೆ, ಸೋಲಾರ್ ಪ್ಯಾರಾಬೋಲಿಕ್ ಟೈಪ್ ಕುಕ್ಕರ್ ಅಂತ ಹೇಳಿ. ಅದರಲ್ಲಿ ಸ್ಟೀಮ್ ಜನರೇಟ್ ಮಾಡಿ ಅದರಿಂದ ಅಡಿಗೆಗೆ ಪ್ರೀ ಹೀಟೆಡ್ ವಾಟರ್ ಅಥವಾ ಸ್ಟೀಮನ್ನು ಉಪಯೋಗ ಮಾಡಿ ಸ್ಟೀಮ್ ಬಾಯ್ಲರ್ಸಲ್ಲಿ ಮಾಡುವಂಥದ್ದು. ಅದನ್ನು ಮಾಡಲಿಕ್ಕೆ ಅಂತ ಹೇಳಿದರೆ ಇಲ್ಲಿ ಜಾಸ್ತಿ ಸಮಯ, ಅಂದರೆ ಒಂದು 3-4 ತಿಂಗಳು ಮಳೆಗಾಲ. ಈಗ ನಮ್ಮವರು ಸೌರಶಕ್ತಿಯನ್ನು ಅತಿ ಹೆಚ್ಚು ಬಳಸೋದು ಯಾಕೆ? ನೀರು ಕುದಿಸೋದಕ್ಕೆ ಮಾತ್ರ ಅಂತ. ಬಿಸಿ ನೀರಿನ ಘಟಕಗಳು ಜಾಸ್ತಿ ಇದ್ದೇವೆ, ಸೋಲಾರ್ ವಾಟರ್ ಹೀಟರ್ಸ್. ಎಸ್ ಸರ್. ಬಟ್ ಇದರಲ್ಲಿ ಏನಂತ ಹೇಳಿದರೆ 3-4 ತಿಂಗಳು ಮಳೆಗಾಲ ಇರ್ತದೆ ಒಂದು. ಎರಡನೇದು ಅದಕ್ಕೆ ಸ್ವಲ್ಪ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಜಾಗ ಅವರೇ ಹೇಳಿದರು ಜಾಗ ತುಂಬ ಬೇಕು ಅಂತ. ನಮ್ಮಲ್ಲಿರುವಂಥ ಈಗ ದೇವಸ್ಥಾನಗಳು ನೀವು ಇಡ್ಬೋದು, ಸಂಸ್ಥೆಗಳಿರ್ಬೋದು, ಇಲ್ಲಿ ಜಾಗದ ವ್ಯಾಲ್ಯೂ ತುಂಬ. ಹಾಗಾಗಿ ಅಷ್ಟು ಜಾಗ ಅದಕ್ಕೆ ಸಿಗ್ತಾ ಇಲ್ಲ, ಆದ್ರಿಂದ ಅದನ್ನು ಮಾಡ್ತಾ ಇಲ್ಲ ಅಂತ ನನ್ನ ಭಾವನೆ. ಸರ್, ಈಗ ನಾನೊಬ್ಬ ಗ್ರಾಹಕ, ಜನಸಾಮಾನ್ಯ, ನನಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನನಗೀಗ ಈ ರೀತಿಯ ಒಂದು ಘಟಕವನ್ನು ಪ್ರಾರಂಭಿಸಬೇಕು, ನಾನು ಏನು ಮಾಡಬೇಕು? ಮುಖ್ಯವಾಗಿ ಇದರಲ್ಲಿ ಏನಂತ ಹೇಳಿದರೆ, ನೀವು ಇಂಥ ಸರ್ವಿಸ್ ಪ್ರೊವೈಡರ್, ನಮ್ಮಂಥ ಸರ್ವಿಸ್ ಪ್ರೊವೈಡರನ್ನು ಭೇಟಿ ಆಗ್ಬೋದು, ಅಥವಾ ಮೆಸ್ಕಾಮ್ನ ಯಾವುದೇ ನೀವು ಕಚೇರಿಗೆ ಹೋದರೆ ಅಲ್ಲಿ ಈ ಬಗ್ಗೆ ಮಾಹಿತಿ ಇದೆ. ಈಗ ಸಾಧಾರಣ ಮೊನ್ನೆ ಎಲ್ಲ ಅವರು ಈ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಎಲ್ಲ ಮಾಡಿ ಎಲ್ಲರಿಗೆ ಅದರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಅಲ್ಲಿ ಹೋಗಿ ಅಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಇರ್ತಾರೆ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ಅವರನ್ನು ಭೇಟಿ ಮಾಡಿದರೆ ಅವರು ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಮುಖ್ಯವಾಗಿ ಇದರಲ್ಲಿ ಏನಂತ ಹೇಳಿದರೆ, ಮೊದಲನೇದಾಗಿ ನಾವೊಂದು ಅರ್ಜಿ ಕೊಡಬೇಕು, ರಿಜಿಸ್ಟ್ರೇಷನ್ ಅಂತ ಇದೆ. ಅದಕ್ಕೆ ಒಂದು ಫೀಸ್ ಕೂಡ ಕಟ್ಟಬೇಕು ನಾವು, 500 ರೂಪಾಯಿ. 5 ಕಿಲೋವಾಟ್ವರೆಗೆ 500 ರೂಪಾಯಿ. 5 ಕಿಲೋವಾಟ್ಗಿಂತ ದೊಡ್ಡ ಸಿಸ್ಟಮ್ಗೆ 1,000 ರೂಪಾಯಿ ಮೊದಲು ನೋಂದಣಿ ಮಾಡಬೇಕು. ನೋಂದಣಿ ಮಾಡಿದ ನಂತರ ಅವರು ಯಾರು ಅರ್ಜಿ ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರ್ತದೆ. ನಿಮ್ಮ ಮನೆಯಲ್ಲಿ ಬರ್ತದೆ, ನಿಮ್ಮ ಅಡ್ರೆಸ್ಸು, ಆಧಾರ್ ನಂಬರ್ ಎಲ್ಲ. ಅಲ್ಲಿಗೆ ಬಂದು ನಿಮ್ಮ
ಸೆಕ್ಷನ್ ಆಫೀಸರ್ ಅಂತ ಇರ್ತಾರೆ ಆ ಭಾಗದ, ಅವರು ಬಂದು ಫೀಸಿಬಿಲಿಟಿ ರಿಪೋರ್ಟ್ ಅಂತ ಮಾಡ್ಲಿಕ್ಕಿದೆ. ಅಂದ್ರೆ ಇಲ್ಲಿ ತಯಾರು ಮಾಡಿದ ಸ್ಥಳ ಪರಿಶೀಲನೆ, ಅಂದ್ರೆ ಇಲ್ಲಿ ತಯಾರು ಮಾಡಿದ ವಿದ್ಯುತ್ತನ್ನು ತಗೊಳ್ಳಿಕ್ಕೆ ಅವರಲ್ಲಿ ಸಾಮರ್ಥ್ಯ ಉಂಟಾ ಇಲ್ವಾ ಅಂತ. ಅಂದ್ರೆ ಈಗ ಅಲ್ಲಿ ಒಂದು 25 kV ಅದು ಟ್ರಾನ್ಸ್ಫಾರ್ಮರ್ ಇದ್ದು ನೀವು 100 ಕಿಲೋವ್ಯಾಟ್ ಹಾಕಿ ಕೊಡ್ತೇನೆ ಅಂತ ಹೇಳಿದ್ರೆ ಅಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ಫೀಸಿಬಿಲಿಟಿ ರಿಪೋರ್ಟ್ ಅಂತ ಮಾಡ್ತಾರೆ. ಅದನ್ನು ಮಾಡಿ ಅವರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಅದನ್ನು ಕೊಡ್ತಾರೆ. ಆವಾಗ ಅವರು ಏನು ಮಾಡ್ತಾರೆ, ಅಲ್ಲಿ ಆ ತಗೊಳ್ಳುವಂಥ ಸಾಮರ್ಥ್ಯ ಇದೆ ಅಂತ ಆದರೆ ಅವರು ಆ ಅರ್ಜಿಯನ್ನು ಆ ಅರ್ಜಿದಾರರಿಗೆ ಪುನಃ ಒಂದು ಲಿಖಿತ ಪತ್ರ ಬರೀತಾರೆ. ಅಂದರೆ ಇಂಟಿಮೇಟ್ ಟು ಸೆಲೆಕ್ಟ್ ದಿ ಸಿಸ್ಟಮ್ ಇನ್ಸ್ಟಾಲರ್, ಅಂದರೆ ಅವರಲ್ಲಿ ಅಪ್ರೂವಲ್ ಆದಂಥ ಕೆಲವು ಇವರಿದ್ದಾರೆ ಸಪ್ಲೈಯರ್ಸ್ ಅಂತ. ಅಂದರೆ ಇದಕ್ಕೆ ಅಪ್ರೂವಲ್ ಅಂತ ಹೇಳಿದರೆ ಸೆಂಟ್ರಲ್ ಗೌರ್ಮೆಂಟ್ನ MNRE ಅಂತ ಇದೆ, ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಬಲ್ ಎನರ್ಜಿ. ಅಲ್ಲಿಂದ ಅಪ್ರೂವಲ್ ಆದಂಥ ಸಪ್ಲೈಯರಿಂದ ಮಾತ್ರ ಇದನ್ನು ಮಾಡಿಸ್ಬೇಕು ಅಂತಿದೆ. ಯಾಕೆ ಹೇಳಿದ್ರೆ ಇದರಲ್ಲಿ ವಿದ್ಯುತ್ ಘಟಕ ಅದರಿಂದ ಏನಾದರೂ ಅಪಾಯಗಳೆಲ್ಲ ಬಂದರೆ ಅದಕ್ಕೆ ಜವಾಬ್ದಾರಿ ಇರಬೇಕು ಅಂತ ಹೇಳಿ ಜವಾಬ್ದಾರಿಯುತ ಕೆಲವು ಸಂಸ್ಥೆಗಳನ್ನು ಮಾತ್ರ ಇದರಲ್ಲಿ ನೋಂದಣಿ ಮಾಡಿದ್ದಾರೆ. ಅವರಿಂದ ಈ ಒಂದು ಸಿಸ್ಟಮ್ ಅನ್ನು ಹಾಕಬೇಕು. ನಿಮಗೆ ಯಾರು ಆಯ್ಕೆ ಉಂಟಾ, ವೆಬ್ಸೈಟಲ್ಲೆಲ್ಲ ಡೀಟೇಲ್ ಇದೆ, ನಿಮಗೆ ಯಾರು ಆಯ್ಕೆ ಉಂಟಾ, ನಿಮ್ಮ ಹತ್ರ ಯಾರದು ಸರ್ವಿಸ್ ಸೆಂಟರ್ ಉಂಟಾ, ಅವ್ರ ಹತ್ರ ನೀವು ಹಾಕಿಸಿ ಅಂತ ಅವರೊಂದು ಲೆಟರ್ ಕೊಡ್ತಾರೆ. ಅದರ ನಂತರ ಇವರು ಆ ಸರ್ವಿಸ್ ಪ್ರೊವೈಡರ್ ಹತ್ರ ಹೋಗಿ ಆ ಒಂದು ಅದಕ್ಕೆ ಬೇಕಾದಂಥ ಮಾಹಿತಿಯನ್ನೆಲ್ಲ ಒಟ್ಟು ಮಾಡಿ ಪುನಃ ಅವರಿಗೆ ಸಬ್ಮಿಟ್ ಮಾಡಬೇಕು. ಅಂದರೆ ನಾವು ಇಂಥ ಕಂಪನಿದ್ದು ಹಾಕ್ಕೊಳ್ತಾ ಇದ್ದೇವೆ, ಏನು ಸೋಲಾರ್ ಪ್ಯಾನಲ್ ಯಾವ್ದು ಹಾಕ್ತೇವೆ, ಇನ್ವರ್ಟರ್ ಯಾವ್ದು ಹಾಕ್ತೇವೆ, ಅದನ್ನೆಲ್ಲ ಕೊಡಬೇಕು. ಅದರ ನಂತರ ಅವರು ಅಪ್ರೂವಲ್ ಅಂತ ಕೊಡ್ತಾರೆ. ಅಂದರೆ ಅದನ್ನು ಪರಿಶೀಲನೆ ಮಾಡಿ ಇದು ಅವರ ಪ್ಯಾನಲ್ನಲ್ಲಿ ಇದ್ದಂಥ ಸಪ್ಲೈಯರ್ ಅಂತ ಎಲ್ಲ ನೋಡಿದ ನಂತರ ಅಪ್ರೂವಲ್ ಅಂತ ಕೊಡ್ತಾರೆ. ಅಪ್ರೂವಲ್ ಕೊಟ್ಟ ನಂತರ ನಾವು ಈ ಘಟಕವನ್ನು ಅಳವಡಿಕೆ ಮಾಡುವಂಥದ್ದು. ಆಮೇಲೆ ಅದಕ್ಕೆ ಟೆಸ್ಟ್ ರಿಪೋರ್ಟ್ ಕೊಡ್ಲಿಕ್ಕೆ ಉಂಟು. ಆಮೇಲೆ ಒಂದು ಇವರು ಹೇಳಿದಾಗೆ ಬೈ ಡೈರೆಕ್ಷನಲ್ ಮೀಟರ್ ಅಂತ ಬರ್ತದೆ. ಅಂದರೆ ಒಳಹರಿವು ಮತ್ತು ಹೊರಹರಿವು ಎರಡನ್ನ ಮಾಪನ ಮಾಡಿ. ಈಗ ಒಳಹರಿವು ಮತ್ತು ಹೊರಹರಿವು ಎರಡು ಕೂಡ ಒಂದೇ ಸಂಪರ್ಕದಲ್ಲಿ ಆಗತ್ತಾ? ಒಂದೇ ಮೀಟರ್ ಅಲ್ಲಿ ಆಗುವಂತ ಮೀಟರ್ಗಳು ಬಂದಿದೆ ಈಗ. ಅಂದ್ರೆ ನೀವು ಏನು ಉಪಯೋಗ ಮಾಡಿದ್ದೀರಿ ಮತ್ತು ನನ್ನ ಮನೆಗೆ ಈಗ ಎಳೆದಿರುವಂತಹ ವೈರ್ ಏನಿದೆ ಅದೆಲ್ಲ ಬದಲಾಯಿಸಬೇಕಾಗುತ್ತಾ ಅಥವಾ ಎಕ್ಸ್ಟ್ರಾ ಕನೆಕ್ಷನ್ ಕೊಡಬೇಕಾಗತ್ತಾ? ಇಲ್ಲ, ಇದರಲ್ಲಿ ಅಂತ ಯಾವುದೇ ಸಾಧ್ಯತೆ ಇಲ್ಲ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸಿಂಗಲ್ ಫೇಸ್ ಕನೆಕ್ಷನ್ ಇದ್ದು ನೀವು 5 ಕಿಲೋವಾಟ್ಗಿಂತ ದೊಡ್ಡ ಘಟಕ ಹಾಕಬೇಕು ಅಂತ ನೀವು ಇಚ್ಛೆ ಮಾಡಿದ್ರಲ್ಲಿ ಮಾತ್ರ ಅದನ್ನು 3 ಫೇಸ್ಗೆ ಕನ್ವರ್ಟ್ ಮಾಡಬೇಕು. ಅಂದರೆ ಆವಾಗ ಸ್ವಲ್ಪ ವೈರಿಂಗ್ನ ಹೆಚ್ಚುವರಿ ಅವಶ್ಯಕತೆ ಬರ್ತದೆ. ಅಂದ್ರೆ ಈಗ ನನ್ನ ಮನೆಗೆ ಯಾವ ವೈರ್ನಿಂದ ಯಾವ ತಂತಿಯಿಂದ ಕರೆಂಟ್ ಬರ್ತಾ ಇದೆ ಅದೇ ತಂತಿಯಿಂದ ವಾಪಸ್ ಹೋಗುವಂತ ವ್ಯವಸ್ಥೆ ಇದೆ. ಯಾಕೆಂತ ಹೇಳಿದ್ರೆ ಕರೆಂಟ್ ಈ ಏನು ಮೆಸ್ಕಾಂನಿಂದ ಬರ್ತಾ ಇರುವಂತ ಕರೆಂಟ್ ಅನ್ನ ನಮ್ಮ ಉಪಕರಣಗಳು ಎಳೆದುಕೊಂಡು ಅಂದ್ರೆ ಫುಲ್ ರಿಯಾಕ್ಷನ್ ನಲ್ಲಿ ಅದನ್ನು ವರ್ಕ್ ಮಾಡ್ತಾ ಇದೆ. ಅದೇ ಈ ಇನ್ವರ್ಟರ್ನಿಂದ ಹೊರ ಹೋಗುವಂತದ್ದನ್ನ ಇದು ಪುಷ್ ರಿಯಾಕ್ಷನ್ ಅಂತ ಹೇಳ್ಬೋದು. ಅಂದ್ರೆ ಅದನ್ನು ದೂರುತ್ತದೆ ಹೊರಗೆ. ಹಾಗಾಗಿ ಆ ಲೈನಿಗೆ ಇದು ಪ್ರಯಾರಿಟಿಲಿ ಫೀಡ್ ಆಗ್ತದೆ. ಫಸ್ಟ್ ಇದು ಫೀಡ್ ಆಗ್ತದೆ, ಆಮೇಲೆ ಬೇಕಾದ್ರೆ ಮಾತ್ರ ಕರೆಂಟ್ ತಗೊಳ್ತದೆ ಇದು ಅಂತ ಒಂದು ವ್ಯವಸ್ಥೆ ಇದು. ಆದ್ರಿಂದ ಇದ್ದಂಥ ನಮ್ಮಲ್ಲಿ ಏನು ಲೈನ್ ಮಾಡಿದ್ದಾರೆ ಅದೇ ಲೈನ್ನಲ್ಲಿ ಈ ವಿದ್ಯುತ್ ಹೊರಗೆ ಹೋಗ್ತದೆ. ಸೊ ಈ ಅಪ್ರೂವಲ್ ಆದ ನಂತರ ಅವರಿಗೆ ಆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡುವಂಥದ್ದು, ಆ ಬೈ ಡೈರೆಕ್ಷನಲ್ ಮೀಟರನ್ನು ನಾವೇ ಪರ್ಚೇಸ್ ಮಾಡಬೇಕು. ನಾವು ಪರ್ಚೇಸ್ ಮಾಡಿ ಅದನ್ನು ಟೆಸ್ಟಿಂಗ್ ಮಾಡಬೇಕು ಅವರ ಟೆಸ್ಟಿಂಗ್ ಡಿಪಾರ್ಟ್ಮೆಂಟಲ್ಲಿ. ಅದನ್ನು ಅಳವಡಿಕೆ ಮಾಡಿ ಆಮೇಲೆ ಈ ನಮ್ಮ ಬ್ಯಾಂಕ್ ಖಾತೆದು ವಿವರ ಇದನ್ನೆಲ್ಲ ಕೊಟ್ಟು ಅವರಿಗೆ ಸಬ್ಮಿಟ್ ಮಾಡಿದರೆ ಅವರು ಅದನ್ನು ಬಂದು ಈ ನೆಟ್ ಮೀಟರಿಂಗ್ಗೆ ಕನೆಕ್ಷನ್ ಮಾಡಿ ನಮಗೆ ಅಪ್ರೂವಲ್ ಕೊಡ್ತಾರೆ. ಯಾರು? ಮೆಸ್ಕಾಂನವರು. ಹೌದು, ಇದಿಷ್ಟು ಅದರ ಪ್ರೊಸೀಜರ್. ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು, ಆಮೇಲೆ ಅವರಿಂದ ಅಪ್ರೂವಲ್ ಮಾಡಿಸ್ಬೇಕು, ಆಮೇಲೆ ಅದಕ್ಕೆ ನೋಂದಾಯಿತ ಇವರಿಂದ ಎಲ್ಲ ದಾಖಲೆಗಳನ್ನು ಕೊಟ್ಟ ನಂತರ ಅವರು ಅದನ್ನು ಸಿಂಕ್ರನೈಸೇಷನ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಅದನ್ನ ಸೇರ್ಪಡಿಸುವಿಕೆ ಮಾಡ್ತಾರೆ. ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ಕೇರ್ಕಾಡಿಯಿಂದ ಪ್ರಸನ್ನ ಪ್ರಸಾದ್ ಅಂತ. ಎಸ್, ಹೇಳಿ. ಸೌರಶಕ್ತಿಯ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಮೆಸ್ಕಾಂಗೆ ವಿದ್ಯುತ್ ಮಾರುವ ಏನಾದರೂ ಅಂದಾಜು ಇದೆಯಾ ನಿಮ್ದು? ಹೇಗೆ ವಿದ್ಯುತ್ ಮಾರುವುದಲ್ಲ ಸರ್, ನಮ್ಗೆ ಒಂದು ಟಿಶ್ಯೂ ಕಲ್ಚರ್ ಯೂನಿಟ್ ಇದೆ. ಅದಕ್ಕೆ ನಮ್ಗೆ ಒಂದು 6 AC, ಒಂದು 500 ಟ್ಯೂಬ್ ಲೈಟ್ ಎಲ್ಲ ರನ್ನಿಂಗ್ ಅಲ್ಲಿ ಇರುತ್ತೆ 8 ಅವರ್ಸ್. ಅದಕ್ಕೆ ಹಲೋ, ಕೇಳ್ತಾ ಇದೆ, ಹೇಳಿ. ಅದಕ್ಕೆ ನಾವೀಗ ಹೊಸ ಮನೆ ಕಟ್ಬೇಕಂತಿದ್ದೇವೆ. ಅದ್ರ ಮೇಲೆ ಈ ರೂಫ್ ಗೆ ಇದನ್ನು ಸೋಲಾರ್ ಅನ್ನು ಅಳವಡಿಸ್ಕೊಂಡ್ರೆ ನಮ್ಮ ಯೂನಿಟಿಗೆ, ನಮ್ಮ ಟಿಶ್ಯೂ ಕಲ್ಚರ್ ಯೂನಿಟಿಗೆ ಅದು ಹೆಲ್ಪ್ ಆಗುತ್ತಾ ಅಂತ. ಅಂದ್ರೆ ಈ AC-ಗಳೇನಿವೆ ಅವು DC ಇದರಲ್ಲಿ ವರ್ಕ್ ಆಗುತ್ತಾ ಅಂತ ಹೇಳಿ ನನ್ನ ಕ್ವಶನ್. ಎಸ್ ಸರ್. ಈಗ ನೀವು ಕೇಳಿದಂಥ ಇದರಲ್ಲಿ DC ಕರೆಂಟ್ನಲ್ಲೇ ಇದು ರನ್ ಆಗೋದಿಲ್ಲ. ಯಾವುದೇ ನಮ್ಮ ಉಪಕರಣಗಳು ಎಲ್ಲ AC ಇದರಲ್ಲೇ ಆಗುವಂಥದ್ದು. AC ಕರೆಂಟ್, ಆಲ್ಟರ್ನೇಟಿವ್ ಕರೆಂಟ್ ಅಂತ ನಾವೇನು ಕರಿತೇವೆ, ಅದರಲ್ಲೇ ಆಗುವಂಥದ್ದು ಎಲ್ಲ ಉಪಕರಣಗಳು. ಆದರೆ ನಾವೀಗ ಕೊಡುವಂಥದ್ದು ಕೂಡ ಇದರ ಔಟ್ಪುಟ್ ಕೂಡ AC, DC ಅಲ್ಲ. DC ಅಲ್ಲಿ ಜನರೇಟ್ ಆಗೋದು ಮಾತ್ರ. ಅದು ಇನ್ವರ್ಟರ್ನ ಒಳಗೆ ಹೋಗಿ ಹೊರಗೆ ಬರುವಾಗ ಅದು AC ಕನ್ವರ್ಟ್ ಆಗಿ ಬರ್ತದೆ. ನೀವು ಹೇಳಿದಂಥ ಇದನ್ನು ನಾವು ನಿಮ್ಮ ಮನೆಯ ಮೇಲೆ ಪ್ಯಾನಲ್ ಹಾಕಿ ಆ ಟಿಶ್ಯೂ ಕಲ್ಚರ್ನ ಏನು
ಪ್ಲಾಂಟೇಶನ್ ಉಂಟಾ, ಅಲ್ಲಿ ಏನು ರಿಕ್ವೈರ್ಮೆಂಟ್ ಉಂಟಾ, ಅದಕ್ಕೆ ಕನೆಕ್ಟ್ ಮಾಡಿ ಕೊಡ್ಬೋದು, ಅದೇನು ತೊಂದರೆ ಇಲ್ಲ. ಬಟ್ ಇದು ಇಂಡಿಪೆಂಡೆಂಟ್ ಅಲ್ಲ, ಈ ಸೋಲಾರ್ ಎನ್ನುವುದು ಇಂಡಿಪೆಂಡೆಂಟ್ ಅಲ್ಲ, ಇದಕ್ಕೆ ಕರೆಂಟಿನ ಸಂಪರ್ಕ ಬೇಕು. ಬಟ್ ಇದೇ ಉಪಯೋಗ ಆಗ್ತದೆ, ಕರೆಂಟ್ ಇರಬೇಕಷ್ಟೇ. ಅಂದರೆ ಯಾವ ಕಡೆಗೆ ಹೋಗಬೇಕು ಅಂತ ಅದಕ್ಕೆ ಡೈರೆಕ್ಷನ್ ಮಾಡಲಿಕ್ಕೆ ರೆಫರೆನ್ಸ್ ಪವರ್ ಅಂತ ಹೇಳ್ತೇವೆ ನಾವು. ಆದ್ರಿಂದ ಅದು ಇರಬೇಕು. ಮತ್ತೊಂದು ಏನಂತ ಹೇಳಿದ್ರೆ, ಇದನ್ನ ಆ ಸೆಕ್ಯೂರಿಟಿಗೋಸ್ಕರ ಇಟ್ಟಿದ್ದಾರೆ. ಅಂದರೆ ಆ ಸಂಪರ್ಕ ಇಲ್ಲದಿದ್ರೆ ಇದು ಕೂಡ ಆಫ್ ಆಗಬೇಕು ಅಂತ. ಅಂದರೆ ಈಗ ನಾವು ಇದನ್ನು ಮಾರ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರು ಯಾವುದಾದ್ರು ತಾಂತ್ರಿಕ ದೋಷ ಇದೆ ಸರಿಪಡಿಸ್ಲಿಕ್ಕೆ ಅಲ್ಲಿ ಆಫ್ ಮಾಡಿದರೆ ಇದರಿಂದ ಕರೆಂಟ್ ಅದಕ್ಕೆ ಹೋಗಬಾರ್ದು. ಆ ಒಂದು ಪ್ರೊಟೆಕ್ಷನ್ ಬೇಕು. ಅದಕ್ಕೋಸ್ಕರ ಈ ಇನ್ವರ್ಟರ್ನಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ, ಅಲ್ಲಿಂದ ಪವರ್ ಬರುವಂಥದ್ದು ಕಟ್ ಆದ ಕೂಡಲೇ ಈ ಇದರಿಂದ ತಯಾರಾಗಿ ಹೋಗುವಂಥದ್ದು ಕೂಡ ಕಟ್ ಆಗ್ತದೆ. ಆ ಒಂದು ಪ್ರೊಟೆಕ್ಷನ್ ವ್ಯವಸ್ಥೆ ಅದರಲ್ಲಿ ಉಂಟು. ನಿಮಗೆ ಉತ್ತರ ಸಿಕ್ಕಿತು ಅಂತ ಭಾವಿಸ್ತೇನೆ. ಧನ್ಯವಾದಗಳು ಪ್ರಸನ್ನ. ಸರ್ ಒಂದ್ ನಿಮಿಷ ಸರ್, ಹೇಳಿ. ನಮ್ಗೀಗ ಅದೇ ಕರೆಂಟ್ ಇಲ್ಲದಿರುವಾಗ ಜನರೇಟರ್ ಅನ್ನ ರನ್ ಮಾಡ್ತಾ ಇದ್ದೇವೆ. ನಮ್ಗೆ ಇದು ಎರಡು ಉಪಯೋಗ, ಕರೆಂಟ್ ಆಗ್ಲಿ ಜನರೇಟರ್ ಆಗ್ಲಿ ಎರಡು ಇಲ್ಲದೆ ಬರೀ ಸೋಲಾರ್ ಅನ್ನೇ ನಾವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಆ ರೀತಿಯಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬಟ್ ನಿಮ್ಮ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಅಂದರೆ ಹೇಳಿದರೆ ಇದಕ್ಕೆ ಬ್ಯಾಟ್ರಿ ಬೇಕಾಗ್ತದೆ. ಸ್ವಲ್ಪ ರೆಫರೆನ್ಸಿಗಾದ್ರೂ ನಾವು ಬ್ಯಾಟ್ರಿ ಹಾಕಬೇಕು. ಫುಲ್ಲು ಇಡೀ ದಿವಸದ ಬ್ಯಾಕಪ್ ಅನ್ನು ಸ್ಟೋರ್ ಮಾಡಬೇಕು ಅಂತಿಲ್ಲ. ಬಟ್ ನಿಮಗೆ ಎಷ್ಟು ಕರೆಂಟ್ ಕೊಡಬೇಕಾ ಅದನ್ನ ಬ್ಯಾಟ್ರಿಗಳು ಬೇಕು. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಮತ್ತೆ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ಗಳು, ಅಂದ್ರೆ ಬ್ಯಾಟ್ರಿ ಈಗ ನಮ್ಮಲ್ಲಿ ಎಷ್ಟು ಉತ್ತಮ ಕ್ವಾಲಿಟಿ 5 ರಿಂದ 6 ವರ್ಷ ಬರ್ತದೆ, ಆಮೇಲೆ ನಾವು ಪುನಃ ಚೇಂಜ್ ಮಾಡಬೇಕಾಗ್ತದೆ. ಆದ್ರಿಂದ ಕರೆಂಟಿನ ಜೊತೆಗೆ ಇದನ್ನು ಉಪಯೋಗ ಮಾಡೋದು ಹೆಚ್ಚು ಲಾಭದಾಯಕ ಅಂತ ನಮ್ಮ ಒಂದು ಧನ್ಯವಾದಗಳು. ಸರ್, ಅವರು ಹೇಳಿದರು, ನಾನು ಒಂದು ಬಹಳ ಪ್ರಮುಖವಾದ ಪ್ರಶ್ನೆಯನ್ನು ಕೇಳಬೇಕು. ಈಗ ಒಂದು ಕಡೆಯಲ್ಲಿ ಏನೋ ವಿದ್ಯುತ್ ಒಂದು ಅವಘಡ ನಡೆಯಿತು, ಒಂದು ಮರ ವೈರ್ ಮೇಲೆ ಬಿತ್ತು. ಆ ಸಂದರ್ಭದಲ್ಲಿ ಮೆಸ್ಕಾಂನವರು ಆ ಲೈನನ್ನು ತಂತಿಯನ್ನು ಕಟ್ ಮಾಡ್ತಾರೆ. ಈ ಭಾಗದಿಂದ ನಮ್ಮ ಏನು ಪವರ್ ಜನರೇಟ್ ಆಗಿರುವಂಥದ್ದು ಇದು ಅಲ್ಲಿ ಸಂಪರ್ಕದಲ್ಲಿರುವಾಗ ಒಂದಷ್ಟು ಅವಘಡಗಳು ಸಂಭವಿಸುವಂಥ ಸಾಧ್ಯತೆ ಇಲ್ಲ. ಅದನ್ನೇ ನಾನು ಹೇಳಿದ್ದು, ಇದರಲ್ಲಿ ಒಂದು ಆಂಟಿ ಐಲ್ಯಾಂಡಿಂಗ್ ಫೀಚರ್ ಅಂತ ಇನ್ವರ್ಟರ್ನಲ್ಲಿ ಅಂತ ಹೇಳಿದರೆ, ಇದು ಇದಾಗಿ ಒಂದು ದ್ವೀಪವಾಗಿ ವರ್ಕ್ ಮಾಡೋದಿಲ್ಲ. ಅಂದ್ರೆ ಇದೇ ಒಂದು ಪವರ್ ಸೋರ್ಸ್ ಆಗಿ ವರ್ಕ್ ಮಾಡೋದಿಲ್ಲ. ಇದು ನಿಮಗೆ ರೆಫರೆನ್ಸ್ ಪೂರಕವಾಗಿರುತ್ತದೆ. ನೀವು ಈ ರೆಫರೆನ್ಸ್ ಪವರ್ ಇಲ್ಲದಿದ್ದಾಗ ಇದು ಕೂಡ ಆಫ್ ಆಗ್ತದೆ. ಅದು ಇದರಲ್ಲಿ ಇನ್ಬಿಲ್ಟ್ ಇರುವಂಥದ್ದು. ಅಂದ್ರೆ ನಾವು ಮನಸ್ಸಿನಲ್ಲಿ ಏನು ಥಿಂಕ್ ಮಾಡ್ತೇವೆ ಅದರ ಪ್ರಕಾರ ಯಾವುದೇ ಸಿಸ್ಟಮ್ ವರ್ಕ್ ಆಗೋದಿಲ್ಲ. ಅದಕ್ಕೆ ಒಂದು ಕೆಲವು ಲಾಜಿಕ್ಸ್ನ ಮೇಲೆ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ, ಅದರ ಪ್ರಕಾರ ವರ್ಕ್ ಮಾಡೋದು. ಆದ್ರಿಂದ ನಿಮಗೆ ಬರುವಂತ ಪವರ್ ಕಟ್ ಆದ್ರೆ ಇದು ಕೊಡುವಂತ ಪವರ್ ಕೂಡ ಅಲ್ಲಿ ಕಟ್ ಆಗ್ತದೆ. ಸಪೋಸ್ ಈಗ ಅವ್ರು ಹೇಳಿದ್ರು ಜನರೇಟರ್ ಯೂಸ್ ಮಾಡಿ, ಮೆಸ್ಕಾಂನವರು ಒಂದು ದಿನ ಇಡೀ ದಿನ ಕರೆಂಟ್ ತೆಗೆದ್ರು, ಆ ಸಂದರ್ಭದಲ್ಲಿ ನಮ್ಮಲ್ಲಿ ಜನರೇಟರ್ ಆದ ಕರೆಂಟ್ ಎಲ್ಲ ವೇಸ್ಟ್ ಆಗುವಂತ ಸಾಧ್ಯತೆ ಇದೆ. ಆದ್ರಿಂದ ನಾವು ಇದನ್ನು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರಮೋಟ್ ಮಾಡುವಾಗ ಸಮೇತ ಇದು ತುಂಬಾ ಪವರ್ ಕಟ್ ಇರುವಂತ ಹಳ್ಳಿಗಾಡಿನ ಏರಿಯಾಕ್ಕೆ ಹೇಳಿ ಮಾಡಿಸಿದಲ್ಲ, ಅಲ್ಲಿಗೆ ನಾವು ಬ್ಯಾಟ್ರಿ ಹಾಕಿ ಸ್ಟೋರ್ ಮಾಡಿಯೇ ಮಾಡಬೇಕಾಗ್ತದೆ. ಇದು ನಿರಂತರವಾಗಿ ಪವರ್ ಇರ್ತದೆ, ಬಟ್ ಪವರ್ಗಿಂತ ಈ ಸೋಲಾರ್ ಚೀಪ್ ಆಗ್ತದೆ. ಆ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಮಾಡುವಂಥದ್ದು. ಎರಡನೇದು ಈ ಪವರ್ ಶೇರಿಂಗ್ ಅಂತ, ಅಂದ್ರೆ ಈ ಪ್ರೊಡಕ್ಷನ್ ನಲ್ಲಿ ಶೇರಿಂಗ್. ಈಗ ಸರ್ಕಾರಕ್ಕೆ ಆಗಲಿ ಇತರೆ ಮೂಲದಿಂದ ಆಗಲಿ ಅವರಿಗೆ ಎಷ್ಟು ರಿಕ್ವೈರ್ಮೆಂಟ್ ಉಂಟು ಅಷ್ಟನ್ನು ಸಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಒಬ್ಬೊಬ್ರು, ಈಗ ವಿಜಯಕುಮಾರ್ ಅಂತವರು ಒಬ್ಬೊಬ್ರು ಒಂದೊಂದು ಊರಿನಲ್ಲಿ 100 ಜನ ಮಾಡಿದರೆ, ಆಯಾಯ ಊರಿಗೆ ಹಗಲಲ್ಲಿ ಬೇಕಾದಂತ ವಿದ್ಯುತ್ತನ್ನು ಅವರೇ ತಯಾರು ಮಾಡಿದರೆ, ರಾತ್ರಿಗೆ ಮಾತ್ರ ನಾವು ಬೇರೆ ವಿದ್ಯುತ್ತಿಗೆ ಡಿಪೆಂಡ್ ಆಗಬೇಕು. ಉಳಿದದನ್ನು ನಾವು ಹಗಲಿಗೆ ನಾವು ಇಂಡಿಪೆಂಡೆಂಟ್ ಆಗಿ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸರ್, ನಿಮ್ಮಲ್ಲಿ ಕೇಳಬೇಕು, ನಿಮಗೆ ಏನು ಅನಿಸ್ತಾ ಇದೆ, ಸೌರಶಕ್ತಿಯ ಒಂದು ಏನು ಕ್ರಾಂತಿ ಈ ದೇಶದಲ್ಲಿ ಪ್ರಾರಂಭ ಆಗ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅಥವಾ ಈ ಎಲ್ಲ ಹಲವಾರು ಸಮಸ್ಯೆಗಳಿವೆ, ಅವರು ಹೇಳಿದ ಹಾಗೆ ಒಂದಷ್ಟು ಸವಾಲುಗಳಿವೆ, ಅದೆಲ್ಲವನ್ನು ವಿಜ್ಞಾನ ಬಗೆಹರಿಸಿ ಮುಂದಿನ ದಿನಗಳಲ್ಲಿ ಸೌರಶಕ್ತಿ ಇಲ್ಲಿಯ ಒಂದು ಪ್ರಮುಖ ಶಕ್ತಿಯ ಮೂಲ ಆಗಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಖಂಡಿತವಾಗಿ ಅದು ಇವತ್ತಿನ ಅವಶ್ಯಕತೆ ಸಹ. ನೋಡಿ, ಬೆಂಗಳೂರು ನಗರಕ್ಕೆ ನಮ್ಮ ಇಡೀ ರಾಜ್ಯದಿಂದ 40% ಏನು ನಮ್ಮ ರಾಜ್ಯ ವಿದ್ಯುತ್ ಉತ್ಪಾದಿಸ್ತದೆ, ಅದನ್ನು 40% ಕರೆಂಟ್ ಪವರ್ ಬೆಂಗಳೂರಿಗೆ ಹೋಗ್ತಾ ಉಂಟು. ನೀವೊಂದು ಕಲ್ಪನೆ ಮಾಡ್ಕೊಳ್ಳಿ, ಬೆಂಗಳೂರು ನಗರದ ನಿವಾಸಿಗಳು ಅಲ್ಲಿಗೆ ಬೇಕಾದ 40% ಬೇಡ, ಒಂದು 15% ಅವರೇ ತಯಾರು ಮಾಡಿದರೆ ಅಷ್ಟು ಶೇಕಡ ವಿದ್ಯುತ್ ನಮ್ಮ ಬಾಕಿ ರಾಜ್ಯದ ಜನಗಳಿಗೆ ಸಿಗುತ್ತಲ್ವಾ? ಸೊ ಇದು ಒಂದು ಭಾಗ. ಎರಡನೇದು, ಹಾಗೆ ನಮ್ಮ ಜಿಲ್ಲೆ ಉಳಿದ ಭಾಗದಲ್ಲಿ ಸಹ ನಮ್ಮ ಬೇಕಾದ ಒಂದು ಸ್ವಲ್ಪ ಭಾಗ ನಾವು ಯಾರು ಶಕ್ತಿ ಇದ್ದವರು ನಾವು ಮಾಡಿದರೆ ಖಂಡಿತವಾಗಿ ಅದು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ, ನಮ್ಮ ರಾಷ್ಟ್ರಕ್ಕೊಂದು ದೊಡ್ಡ ಕೊಡುಗೆ ಅಂತ ನನ್ನ ಭಾವನೆ. ನಿಮಗೆ ಪೂರಕವಾದ ಯಾವುದಾದ್ರು ಕರೆಗಳು ಬರ್ತಾ ಇದೆಯಾ? ಅಂದ್ರೆ ಈ ರೀತಿ ನಾವು ಮಾಡೋದಕ್ಕೆ ಬಯಸ್ತೇವೆ, ನಮಗೆ ಸ್ವಲ್ಪ ಮಾರ್ಗದರ್ಶನ ಮಾಡಿ ಅಂತ ಯಾರಾದ್ರೂ ಕೇಳಿದ್ದಾರೆ? ತುಂಬಾ ಜನ ಕೇಳಿದ್ದಾರೆ. ಜನ ಇದರಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ತುಂಬಾ ಜನ ಆಸಕ್ತಿ ತೋರಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ನನ್ನ ಮನೆಗೆ ಬಂದು ನನ್ನ ಪ್ಲಾಂಟ್ ನಲ್ಲಿ ನೋಡಿದ್ದಾರೆ ಮತ್ತು ನನ್ನ ಅಭಿಪ್ರಾಯಗಳನ್ನು ಕೇಳಿದ್ದಾರೆ. ಇದು ಖಂಡಿತವಾಗಿ ಅವಶ್ಯಕವಾದ ಸಂಗತಿ. ಎಸ್ ಸರ್.
ಧನ್ಯವಾದಗಳು ಸರ್. ಕೊನೆಯದಾಗಿ ಏನು ಹೇಳಿಕೆ ಬಯಸ್ತೀರಿ ಆಚಾರ್ಯ ಅವರೇ? ಮುಖ್ಯವಾಗಿ ಏನಂತ ಹೇಳಿದರೆ ವಿಜಯಕುಮಾರ್ನವರು ಮಾಡಿದಂಥ ಒಂದು ಏನು ಈ ಸ್ಟಾರ್ಟಪ್ ಇದೆಯಲ್ಲ, ನಿನ್ನೆ ನಮ್ಮ ಪ್ರಧಾನಿಯವರು ಹೇಳಿದಾಗೆ ಸ್ಟಾರ್ಟಪ್ ಅಂತ ಹೇಳಿ, ಆ ಒಂದು ಸ್ಟಾರ್ಟಪ್ಪನ್ನು ಅವರು ಕೊಟ್ಟಿದ್ದಾರೆ ಉಡುಪಿಯಲ್ಲಿ. ಆದ್ದರಿಂದ ಜನರು ಸಾಧ್ಯ ಇರುವವರೆಲ್ಲ, ಈಗ 5 ಕಿಲೋವಾಟ್ ಇದೆ ನಮ್ಮಲ್ಲಿ, 3 ಕಿಲೋವಾಟ್ನಿಂದ ಸ್ಟಾರ್ಟ್ ಆಗ್ತದೆ, 3 ಕಿಲೋವಾಟ್ನಿಂದ ಕೂಡ ಮಾಡ್ಬೋದು, ಅಂದರೆ ಅವರ ಮನೆಯ ಮಟ್ಟಿಗೆ ಅಷ್ಟು ಮಾಡ್ಕೊಳ್ಬೋದು. ಅದೇ ಥರ ಸಾಧ್ಯ ಇದ್ದವರೆಲ್ಲ ಇದನ್ನು ಅಳವಡಿಕೆ ಮಾಡಿದರೆ ಅಟ್ಲೀಸ್ಟ್, ಮೊನ್ನೆ ಸ್ವಾಮೀಜಿಗಳು ಕೂಡ ಹೇಳಿದರು, ಏನಂತ ಹೇಳಿದರೆ ವಿದ್ಯುತ್ ಸ್ವಾವಲಂಬನೆ, ನಮ್ಮದು ಇಂಡಿಯಾ ಸದೃಢ ಆಗಬೇಕು, ಮೇಕ್ ಇನ್ ಇಂಡಿಯಾ. ಆದರೆ ನಾವು ಇದನ್ನು ಕೂಡ ಯಾವುದು ನಮ್ಮ ವಿದ್ಯುತ್ತನ್ನು ಕೂಡ ನಾವೇ ತಯಾರು ಮಾಡಿ ಮನೆಯಲ್ಲೇ ತಯಾರು ಮಾಡೋದು, ಅಲ್ಲಿಗೆ ನಾವು ಸ್ವಾವಲಂಬಿಗಳಾದೆವು. ಹಾಗಾಗಿ ಎಲ್ಲರೂ ಅದೇ ಥರ ಮಾಡಿದರೆ ಒಂದು ಕ್ರಾಂತಿಕಾರಕ ಬದಲಾವಣೆ ಆಗ್ಬೋದು ಅಂತ ಒಂದು. ಧನ್ಯವಾದಗಳು ಇಬ್ಬರಿಗೂ ಕೂಡ ಧನ್ಯವಾದಗಳು, ಭಾಳಷ್ಟು ಮಾಹಿತಿಯನ್ನು ಕೊಟ್ರಿ. ವೀಕ್ಷಕರೇ, ಅವ್ರು ಹೇಳ್ತಾ ಇದ್ರು ಏನಂದರೆ, ನಾವು ಶಕ್ತಿಯ ವಿಚಾರದಲ್ಲಿ, ಇಂಧನದ ವಿಚಾರದಲ್ಲಿ ನಾವು ಮೊದಲು ಸ್ವಾವಲಂಬನೆಯನ್ನು ಪಡಿಬೇಕು. ನಾವು ಸ್ವಾವಲಂಬನೆಯನ್ನು ಪಡೆದ್ರೆ ನಮ್ಮ ಊರಿನಿಂದ ನಮ್ಮ ರಾಜ್ಯ, ನಮ್ಮ ರಾಜ್ಯದಿಂದ ನಮ್ಮ ದೇಶ ಒಂದು ಆರ್ಥಿಕ, ಅದೇ ರೀತಿಯಾಗಿ ಒಂದು ಇಂಧನ ಸ್ವಾವಲಂಬನೆಯನ್ನು ಪಡೆಯಿತು ಅಂತ ಆದರೆ, ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಏನು ಈ ಒಂದು ವಿಜ್ಞಾನದ ದಿಶೆಯಲ್ಲಿ ಮುಂದುವರಿತಾ ಇರತಕ್ಕಂಥ ದೇಶಕ್ಕೆ ಒಂದು ಹೊಸ ವೇಗ ಸಿಗುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಹಲವಾರು ಆರ್ಥಿಕ ಒಂದು ಹಿಂಜರಿತಕ್ಕೆ ಬಹಳ ಪ್ರಮುಖವಾಗಿ ಕಾರಣವಾಗಿರತಕ್ಕಂಥದ್ದು ಇವತ್ತು ನಮಗೆ ದುಬಾರಿ ಆಗ್ತಾ ಇರುವಂಥ ಇಂಧನದ ಸೌಲಭ್ಯ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಈ ರೀತಿಯ ಸೌರ ಶಕ್ತಿಯನ್ನು ಉತ್ಪಾದಿಸುವಂಥ ಒಂದು ಈ ಕ್ರಾಂತಿಯಲ್ಲಿ ಕೈಜೋಡಿಸಿದರೆ ಭಾರತ ಒಂದು ವಿದ್ಯುತ್ ಸ್ವಾವಲಂಬನೆಯನ್ನು ಮಾಡುವಂಥ ದೇಶ ಆಗಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮನ್ನು ಸುದ್ದಿ, ಮಾಹಿತಿ, ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.